ಅದೊಂದು ಬರುವಾಗಲೇ ಪ್ರಾರಂಭ ಅದು ಎಷ್ಟು ಅಂತ ನಾವು ಒಂದು ಸಾಯುವುದಿಲ್ಲ ಅಲ್ಲ, ಇಂಥದ್ದೆಲ್ಲ ಎಷ್ಟು ಸಮಯ ಅಂತ ಇದ್ದಾರೆ. ಸುಮ್ಮಗಿ ನಮಗಂತೂ ಮಾತಾಡ್ತಿರ್ತವ. ಎಲ್ಲಿಗೆ ನೀನು? ನೀವೇ ಎಲ್ಲಿದ್ದೀರಾ? ನೀನು ಬರುವಾಗ ನೀನು ಅದು ಒಳಗಿರೋದು ಬಿತ್ತ ಏನಾದ್ರು ಹುಡುಕಿಕೊಂಡು ಬಾ ಪುನಃ ಒಮ್ಮೆ. ಎಂತದ್ದು? ಮತ್ತೆ ಹೋಗ್ತಾ ಇದ್ದಿ ಹುಚ್ಚರಾಗೆ ಹೋಗದೆ ನನಗೆ ಅಷ್ಟು ತಲೆ ಬಿಸಿುಂಟು. ಹೌದಾ? ಆ ಮುದುಕಿ ಒಂದು ಸಾಯುವುದಿಲ್ಲ ಅಂತ. ಯಾವ ಮುದುಕಿ? ನನ್ನ ಅಜ್ಜಿ. ಮತ್ತೆ ಏನದು? ಬರುವಾಗಲೇ ಅಪ್ಪೆ ಸಾಕುಣ ಎಂತ ಹೇಳಿದ್ದು? ಎಲ್ಲಿಗೆ ಅಂತ. ಮತ್ತೆ ನೀವು ನಿಮ್ಮ ಅಪ್ಪನಿಗೆ ಅಷ್ಟು ಬೈಯುವಾಗ ನಾನು ನನ್ನ ಅಜ್ಜಿಗೆ ಸ್ವಲ್ಪ ಆದ್ರೂ ಬೈದು ಬೇಡುವ? ನೀನು ನಾನು ಬೈದದ್ದಕ್ಕೆ ಬೈಯುವುದ, ನಿಜವಾಗಿ ಕೋಪ ಒಂದು ಬೈಯುವುದ? ಇಲ್ಲ, ಬರುವಾಗ ಸಿಟ್ಟಿಂದಲೇ ಬೈತಾ ಬಂದದ್ದು. ಅಪಶಕುನವ? ಅಪಶಕುನ ಅಂತ. ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ಇವ್ರದ್ದು ಪ್ರಾರಂಭವೇ ಕಿರಿಕಿರಿ ಅಂತ. ನಿನಗೆ ಏನಾದ್ರೂ ರಾತ್ರಿ ಹೊತ್ತಿನಲ್ಲಿ ದಿಂಬು ಇಟ್ಟು ಅಲ್ಲಿಗೆ ಮುಗಿಸ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ಅದು ಧೈರ್ಯ ಬರುದಿಲ್ಲ ಅಂತ. ಯಾಕೆ? ಬೇರೆಯವರು ಇದ್ದಾರಲ್ಲ ಮನೆಯಲ್ಲಿ. ಮತ್ತೆ ಇನ್ನೊಂದುಂಟು, ನೀನು ದಿಂಬು ಇಟ್ಟರು ಸಾಯ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನ್ನ ಉಡುಗೆ ತೆಗೆದ್ರೆ ಜೀವಶಾಸ್ತ್ರದ ವಿದ್ಯಾರ್ಥಿ ಪ್ರಯೋಗಾಲಯದಲ್ಲಿ ಇಡುವ ಹಾಗೆ ಉಂಟು, ಅಸ್ಥಿ ಪಂಜರದ ಹಾಗೆ. ಮತ್ತೆ ಎಷ್ಟು ಗಟ್ಟಿ ಇಡುವಿ ನೀನು? ಅಲ್ಲ, ಆ ಅಜ್ಜಿ ನನಗಿಂತ ಗಟ್ಟಿ ಇದ್ದಾನೆ. ಹೌದಾ? ನನಗೂ ಧೈರ್ಯ ಬರುದಿಲ್ಲ. ಒಂದು ವೇಳೆ ಅಜ್ಜಿ ಈ ದಿಂಬಿಡುವಾಗ ಎದ್ದು ನಿನ್ನಲ್ಲಿ ನಾನು ಅಜ್ಜಿಯಲ್ಲಿ ಮಾತಾಡ್ಲಿಕ್ಕೆ ಮನೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಹೇಳಿದ. ಇಲ್ಲ, ನಾನು ಕೊಟ್ಟ ಕಾರ್ಯ ಎಷ್ಟು ದೊಡ್ಡದು. ದೊಡ್ಡ ಮತ್ತೆ ಆ ವಿಷಯವನ್ನು ತಿಳಿಸಲಿಕ್ಕೆ ಬಂದದ್ದು. ಪುಣ್ಯದೇವಿಗೆ ನಮ್ಮದು ಬಣ್ಣಿಸಲರಿಯೇ ದೊರೆ ಸೊಂಟಕ್ಕೆ ಬರ್ತೇನೆ. ನಿನ್ನ ಕಾಲೇನು ಮೇಲೆ ಹೋಗುದು? ನೀನು ಮಣ್ಣು ಓದಿಯುವ ಕುಂಬಾರನ ಜಾತಿಯ? ಇಲ್ಲ, ಅದು ನಮ್ಮ ಶೈಲಿ ಹಾಗೆ ನಿಲ್ಲಿಸುವುದೆಲ್ಲ ಟಿವಿಯಲ್ಲಿ ನಿಲ್ಲಿಸು ಹಾಗೆ. ಅದು ನಿನಗೆ ಉಂಗುರ ನೋಡು, ನೋಡು ಬೆರಳು ನೋಡು. ಅದ್ಯಾರು ಉಂಗುರ ಹಾಕಿದ್ದು ನಿನಗೆ? ನಿಮ್ಮದೇ ಅಂದ್ರೆ ಹಾಗೆಲ್ಲ ನೀವೇ ಕೊಟ್ಟಾಯ್ತು. ಹಾಗೆ ಮೂರು ಮೂರು ಅಂತಲ್ಲ ಈಗ ಹೇಳುದು ನೀನು? ಕೆಲವರೆಲ್ಲ ಮೂರು ಅಂತ ತೋರಿಸಲಿಕ್ಕೆ ಈಗ ಹೇಳುದಲ್ಲ, ನನ್ನ ಕೈಯಲ್ಲಿ ಉಂಗುರ ಉಂಟು ಅಂತ ತೋರಿಸಲಿಕ್ಕೆ ಹೇಳುದು. ಕೆಲವರೆಲ್ಲ ಸುಧಾರಿಕೆ ಅವರಿದ್ದಾರೆ, ಅಲ್ಲಿಗೆ ಸಾರು ಹೋಗ್ಲಿ, ಇಲ್ಲಿಗೆ ಪಲ್ಯ ಹೋಗ್ಲಿ. ಅದು ಪಲ್ಯ ಹೋಗ್ಬೇಕು ಸಾರು ಹೋಗ್ಬೇಕು ಅಂತಲ್ಲ, ಇವನ ಬೆರಳಿನಲ್ಲಿ ಉಂಗುರ ಬೇಕು ಉಂಟು ಅಂತ ನೋಡ್ಬೇಕು. ಅವರು ಬರುವುದಕ್ಕೆ ಊಟದ ಪಂಕ್ತಿಯಲ್ಲಿ ಕೆಲವು ಹೆಂಗಸರೆಲ್ಲ ಹೊಸ ಸೀರೆ ತಕೊಂಡು ಸಭೆಯಲ್ಲಿ ಕೂತ್ಕೊಂಡು ಎಂತ ಸೆಕೆ ಅಲ್ವಾ, ಆಗ ಬದಿ ಅವಳಿಗೆ ಹೇಳ್ತಾಳೆ ಎಷ್ಟು ಕೊಟ್ಟಿದ್ದಿ ಸೀರೆಗೆ, ಅದು ಹೇಳಲಿಕ್ಕೆ ಮಾಡುದು. ಮತ್ತೆ ಕೆಲವೆಲ್ಲ ಹೇಳಲಿಕ್ಕುಂಟು, ನನ್ನ ಸೀರೆ ಉಡಿ ಆಯ್ತು, ನನ್ನ ಗಂಡ ತಂದದ್ದ ಪಕ್ಕ ಕೇಳ್ತಾರೆ. ಈ ಸಾಯಿಲಿ ವಿಷಯ ಬರಬ್ಬು ನಿಮ್ಮ ಗುಣತವಾದಕ್ಕೆ ನಮ್ಮ ಅಣ್ಣ ಎಂತದು ಬರಬ್ಬು. ಅದು ನಿನ್ನ ಅಜ್ಜಿ? ಇಲ್ಲ, ನೀವೇ ಪ್ರಭು ಪ್ರಭು ಪ್ರಭು
ಪ್ರಭು. ಅದು ಬೇಡ, ಹಾ. ಸುಲಭದ್ದೇ ಅಲ್ವಾ? ಹಾ. ಅಗಸ. ಓ ಅಗಸ. ಅಗಸ ನಿನ್ನ ಕುಟುಂಬದವ? ಇಲ್ಲ ನೀವೇ. ಏ, ಅರಸ. ಅಗಸ. ಹಾ. ಭೂಪ. 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 ಹಾ. ನಮ ನಮ. ಯಾರೆಲ್ಲ? ನಮ ನಮ. ನಮೋ ನಮಃ. ನಮೋ ನಮ. ಹಾ. ರಾಗೆ. ಪುನೀತ ಪಾದ. ಪುನೀತ ಪಾದಕ್ಕೆ ಹಾ. ನಮ ನಮ. ಹಾ. ರಾಗೆ. ಓ. ಅವತ್ತು ನೀವು ಒಂದು ದಿವಸ ಕರೆದು ಹೇಳಿದ್ದಲ್ವಾ? ಏನು? ನಮ್ಮ ಬಗ್ಗೆ ಪ್ರಚಾರ ಎಲ್ಲಿ ಉಂಟು, ಹೇಗುಂಟು, ಹಾ. ಒಮ್ಮೆ ನೋಡಿ ಬಾ, ತಿರುಗಾಟ ಮಾಡುವಂತ. ಹಾ. ತಿರುಗಾಟಕ್ಕೆ ನೀವು ಸ್ವಲ್ಪ ಹೆಣ ಕೊಟ್ಟದ್ದು. ಓ ಹೆಣ ಕೊಟ್ಟದ್ದು. ಹೆಣ ಕೊಡುದು ಯಾಕೆ? ನೀನು ಇದೆಯಲ್ವ? ಅಲ್ಲ, ನೀವು ಕೊಟ್ಟದ್ದು ಹಣ. ಹಾ, ಅದನ್ನು ಹಿಡ್ಕೊಂಡು ನೇರ ಮನೆಗೆ ಹೋದೆ ನಾನು. ಹ? ಹಾ, ಹ. ಖರ್ಚಿಗೆ ಅಂತ ಕೊಟ್ಟದ್ದನ್ನು. ನಿನ್ನ ಕಪಾಳಕ್ಕೆ ಬಾರಿಸಿದ್ರಿ. ಹಾ. ನಾನು ಮನೆಗೆ ಹೋಗ್ಲಿಕ್ಕೆ ಹಣ ಕೊಟ್ಟದ ನಿನಗೆ? ಅಲ್ಲ, ಮತ್ತೆ ನಾನು ತಿರುಗಾಟಕ್ಕೆ ಹೊರಟದ್ದಲ್ವಾ? ಹೌದು. ತಿರುಗಾಟಕ್ಕೆ ಹೋಗುವಾಗ ಒಂದು ಹೆಂಡತಿ ಮಕ್ಕಳಲ್ಲಿ ವಿಷಯವನ್ನು ತಿಳಿಸಿ ಹೋಗುವಂತ ಅವರು ಹುಡುಕಿಕೊಂಡು ಬರೋದು ಬೇಡ ಇಲ್ಲಿ. ಬೇಡ ಹಾ. ಅಂತ ನಾನು ಅಲ್ಲಿಗೆ ಹೋಗಿ ಹಾ. ನೀವು ಕೊಟ್ಟದ್ದನ್ನು ಅವರಿಗೆ ಕೊಟ್ಟೆ. ಮತ್ತೆ ನಿನ್ನ ಕರ್ಮಕ್ಕೆ ನನ್ನಲ್ಲಿ ವೆಚ್ಚಕ್ಕೆ ಅಂತ ತಗೊಂಡದ್ದು ನೀನು? ಅಲ್ಲ, ಸ್ವಲ್ಪ ಅವರಿಗೆ ಕೊಟ್ಟೆ. ಪೂರ್ತಿ ಇಲ್ಲ. ಅರ್ಧ 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 ನನಗೆ, ಅರ್ಧ ಅವರಿಗೆ. ಹಾ. ಅರ್ಧ ಕೊಟ್ಟು ನಾನು ಹೇಳಿದ್ದೆ ಹೆಂಡತಿಯಲ್ಲಿ, ಹಾ. ನಾನು ತಿರುಗಾಟಕ್ಕೆ ಹೊರಟವ ಎಂಬುದಾಗಿ ಹೇಳಿ ಹಾ. ಅವಳ ಕಾಲು ಹಿಡಿದು ಆಶೀರ್ವಾದ ಹಿಡಿದು. ಆ? ಯಾರದ್ದು? ಹೆಂಡತಿಯಲ್ಲಿ. ಈಗ ಬೇಡ, ವೈಶಾಖ ಮಾಸ ಬಂದ ಮೇಲೆ ಹಾ. ನೀರಿಲ್ಲದ ಬಾವಿಗೆ ಹಾರಿ ಸಾಯ್ಬೇಕು. ನೀರಿದ್ದ ಬಾವಿಗೆ ಹಾರಿದ್ರೆ ನೀರಿನ ಮರ್ಯಾದೆ ಓದಿತ್ತು. ಅದೇ ಮತ್ತೆ ಹಾಗೆ. ಹೆಂಡತಿಯ ಕಾಲು ಹಿಡಿಯೋ ಕ್ರಮ ಉಂಟೇನು? ನಿಮಗೆ ಮದುವೆ ಆಗಿದ? ಇಲ್ಲ. ನಿಮಗೆ ಅನುಭವ ಇಲ್ಲ. ಏನು? ಹೆಂಡತಿಯ ಕಾಲು ಹಿಡಿಯುವುದು, ಹಾ. ನನ್ನ ಕಾಲು ಅವಳು ಹಿಡಿಯುವುದು, ಅವಳ ಕಾಲು ನಾನು ಹಿಡಿಯುವುದು, ಹಾ. ನನ್ನ ಬಟ್ಟೆ ಅವಳು ಒಗೆಯುವುದು, ಅವಳ ಬಟ್ಟೆ ನಾನು ಒಗೆಯುವುದು, ಹಾ. ಇದೆಲ್ಲ ಅನ್ಯ ಸಂಬಂಧ. ಅನ್ಯೋನ್ಯ. ಅನ್ಯ. ನಿನ್ನ ಎದೆ ಕಟ್ಟ. ಅನ್ಯೋನ್ಯ ಅಲ್ಲ, ಅನ್ಯ. ಕೆಟ್ಟವನೇ. ನಿನ್ನನ್ನು ಎಲ್ಲಿಯಾದ್ರೂ ಹೇಳ್ಬೇಡ ರುಕ್ಮನ ಜನ ಅಂತ. ಹೆಂಡತಿಯ ಬಟ್ಟೆ ಒಗಿತೇನೆ, ಹೆಂಡತಿಯ ಕಾಲು ಹಿಡಿತೇನೆ. ಅಲ್ಲ, ಇದು ನಿಮಗೆ ಅನುಭವ ಆಗ್ತದೆ ಮುಂದಕ್ಕೆ ಹೌದು. ಮದುವೆ ಆದ್ಮೇಲೆ. ಅದು ಲೋಕದಲ್ಲಿ ಕೆಲವರೆಲ್ಲ ಇದ್ದಾರೆ. ಹಾ. ಲಕ್ಷ್ಮೀ ಪತಿಗಳಿದ್ದಾರೆ, ಹಾ. ಲಕ್ಷ್ಮೀ ದಾಸರಿದ್ದಾರೆ, ರಾಜಿ. ಲಕ್ಷ್ಮೀ ಪುತ್ರರಿದ್ದಾರೆ. ಪುತ್ರಾದಿ. ಅದು ಯಾಕೆ ಹೇಳುದು? ಗೊತ್ತಿಲ್ಲ. ಲಕ್ಷ್ಮೀ ಪುತ್ರ ಅಂದ್ರೆ ಎಂತದ್ದು ಗೊತ್ತುಂಟ? ಎಂತ? ಸಂಪಾದನೆ ಮಾಡಿದ್ದನ್ನೆಲ್ಲ ಹೋಗಿ ಅಮ್ಮನಿಗೆ ಕೊಡುವ. ಲಕ್ಷ್ಮೀ ಪುತ್ರಾದ. ಹೌದು. ಹಾ. ಲಕ್ಷ್ಮೀ ದಾಸ ಅಂದ್ರೆ ಯಾರು ಗೊತ್ತುಂಟ? ಯಾರು? ಸಂಪಾದನೆ ಮಾಡಿದ್ದನ್ನೆಲ್ಲ ಹೆಂಡತಿ ಕೊಡುವ. ಹಾ, ಲಕ್ಷ್ಮೀ ದಾಸ. ಹೌದು. ಮತ್ತೆ ಮೋಹನ್ ದಾಸ. ಏ, ಲಕ್ಷ್ಮೀ ಪತಿ ಅಂದ್ರೆ ಯಾರು? ಲಕ್ಷ್ಮೀ ಪತಿ. ಅವ ಸಂಪಾದನೆ ಮಾಡಿದ್ದನ್ನು ಅವನೇ ಇಟ್ಟುಕೊಳ್ಳುವ. ಅವ ಲಕ್ಷ್ಮೀ ಪತಿ. ಹೌದು. ಯಾವುದು ಒಂದು ರಾಯರೇ. ವಾ. ಆಯ್ತಾ? ಹಾ. ಅಲ್ಲಿಂದ ನಾನು ಹೊರಟೆ. ಹಾ. ಹೊರಟು ಇನ್ನು ನಿಮ್ಮ ಬಗ್ಗೆ ಹೇಗುಂಟಂತ ನೋಡ್ಬೇಕಿದ್ರೆ ನಾನು ಈ ರೂಪದಲ್ಲಿ ಹೋದ್ರೆ ನಿಮ್ಮ ಜನ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಅಲ್ವಾ? ನೋಡ್ಲಿಕ್ಕೆ ಎದುರಿಗೆ ಬರ್ಬೇಕಲ್ಲ. ಹೌದೌದು. ಅದು ನಿಮ್ಮದಲ್ವಾ? ಹಾ. ನಿಮ್ಮ ಜಾಗದಲ್ಲಿ ನಿಮ್ಮನ್ನು ನೋಡ್ಲಿಕ್ಕೆ ಮುಂದೆ ಬಂದು ಒಂದು ನಿರೀಕ್ಷೆಯಲ್ಲಿ. ಹೌದು. ರಾಯರೇ, ಓ. ಆಯ್ತಾ? ಏನ್ ಮಾಡಿದೆ? ನಾನು ತಿರುಗಾಟ ಮಾಡುವಾಗ ನೇರ ಹೋದ್ರೆ ಪರಿಚಯ ಸಿಗ್ತದೆ. ಅದಕ್ಕೆ ಹೊರ ಹೋದಿಯಾ? ಹೊರ ಹೋಗ್ಲಿಕ್ಕೆ ಅಂತ ನಾನು ಕುರ್ತಿದ್ದೇನು. ನೀವು ಕುಡಿಬೇಕ ನೀನು? ಅಲ್ಲ, ಜೋರ್ ಗಾಳಿ ಬಂದ್ರು ಹೊರ ಹೋಗ್ವಿ. ಅಲ್ಲ, ಅದು ನಾನು ಅಂದ್ರೆ ಹೋದಲ್ಲ, ಹಾ. ವೇಷ ಮರೆಸಿ ಆ, ಆ. ನಿಜ ರೂಪದಲ್ಲಿ ಹೋದ್ರೆ ನಿಮ್ಮ ಜನ ಅಂತ ಆ, ಗೊತ್ತಾಗ. ಸರಿ. ನಿಮ್ಮ ಜನ ಅಂತ ಗೊತ್ತಾಗುವಾಗ ನಿಮ್ಮ ಬಗ್ಗೆ ಯಾರು ಮಾತಾಡ್ಲಿಕ್ಕಿಲ್ಲ. ಹೌದು. ಹಾಗೆ ಬೇರೆ ವೇಷ ಯಾವ್ದಂತ ನೋಡುವಾಗ ಪಕ್ಕನೆ ನೆನಪಾಯ್ತು. ಮುಖಕ್ಕೆ ತಕ್ಕ ಮಾತಾಡುವವರೇ ಇರುವುದು. ಹೌದೌದು. ಹೌದು. ಅದಕ್ಕೆ ನಾವು ಅವರನ್ನೊಂದು ಪರೀಕ್ಷೆ ಮಾಡುವ. ಪರೀಕ್ಷೆ. ಪರೀಕ್ಷೆ ಪರೀಕ್ಷೆ. ಅದೇ ಮಾಡುವ ಅಂತ. ನಿನ್ನ ನಾಲಿಗೆಗೆ ದನ ಬಿಟ್ಲಿ. ಯಾಕೆ? ಪರೀಕ್ಷೆ. ನೀನೆಂತದ್ದು ವರ್ಣಮಗಾರಮ್ಮ ಮಾಡುದ? ಅಲ್ಲ, ಮತ್ತೆ? ಅದು ಎಲ್ಲಿ ವಿಷಯ. ವಿಷಯ ವೇಷ ಯಾವುದು ಅಂತ ಹಾ. ಋಷಿಯಸ ಮಾಡಿದ್ದೇನೆ. ಯಾವುದು? ಋಷಿಯಸ ಗಡ್ಡೆ. ಋಷಿ. ಮತ್ತೆ ನಾನೆಂತ ಹೇಳಿ? ನುಸಿ ಅಂತ ಹೇಳಿ. ಇಲ್ಲ, ಋಷಿಯಸ ಮಾಡಿದ್ದೆ. ನಿನಗೆ ವೇಷದ ಚಟವೇ. ಅಲ್ಲ. ನಿನ್ನದನ್ನು ಯಾರ್ಯಾರಿಗೆ ಕೊಡ್ತಿ? ಯಾರ್ಯಾರದನ್ನು ನೀನು ಮಾಡ್ತಿ? ಇನ್ನು ಕರಡಿ ವೇಷ ಮಾಡ್ಲಿಕ್ಕೆ ಉಂಟಾ? ಅದು ಕರಡಿ ಅದು ಮಾಡ್ಲಿಲ್ಲ, ಹಾ. ಬೇರೆ ವೇಷ ಮಾಡಿ. ಹಾ, ಸರಿ. ಋಷಿಯಸ ಮಾಡಿದೆ. ಹಾ. ಸ್ವಲ್ಪ ತಿರುಗಾಟ ಮಾಡುವಾಗ ಅದು ಸಾಕಂತ ಆಯ್ತು. ಹಾ. ಬೇರೆ ವೇಷ ಮಾಡುವಂತ. ಹಾ. ಒಂದೇ ವೇಷದಲ್ಲಿ ಏನು ಪ್ರಯೋಜನ ಇಲ್ಲ ಇವರೇ. ಅದಕ್ಕೆ ಬೇರೆಯವರ ವೇಷ ಕಸಿದುಕೊಂಡು ಮಾಡುದಲ್ಲ ಪಾಪಿ. ಅಲ್ಲ, ಕಲಿಸುವುದಲ್ಲ. ಹೌದು. ನಾವು ಒಂದು ಇದು ಮಾಡುವಂತ ಬೇರೆ ಯೋಚನೆ ಮಾಡಿ. ನಿನ್ನದನ್ನು ನಿನಗೆ ಮಾಡ್ಲಿಕ್ಕೆ ಸಂಕಟ. ಯಾರ್ಯಾರಿಗೆ ಕೊಡ್ತಿ? ಅಲ್ಲ, ಅದು ಯಾರ್ಯಾರದನ್ನು ನೀನು ಮಾಡ್ತಿ? ಅಲ್ಲ, ಅವರಿಗೆ ಒಂದು ಪ್ರತಿಭೆ ತೋರಿಸಲಿಕ್ಕೆ ಅವಕಾಶ ಬಿಟ್ಟು. ಸರಿ. ಆಯ್ತಾರ? ಹಾ. ಅಲ್ಲಿಂದ ಯೋಚನೆ ಮಾಡಿ ಒಂದು ಶ್ರೀವೇಷ ಮಾಡಿ ತಿರುಗಾಟ ಮಾಡಿ. ಎಂತದು? ಶ್ರೀವೇಷ. ಸ್ತ್ರೀವೇಷ. ಹಾ, ಸ್ತ್ರೀವೇಷ. ಶ್ರೀವೇಷ ಮಾಡಿ ತಿರುಗಾಟ. ಹಾ. ಎಲ್ಲಿ ನೋಡಿದ್ರು ನಿಮ್ಮನ್ನೇ ಹೋಗಲ್ತಾ ಇದ್ದಾರೆ. ಹೌದೇ? ಹೌದೌದು. ಏನಂತೆ? ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ ರುಕ್ಮ, ಹಾಗೆ ಹೇಳ್ತಾ ಇದ್ದಾರ. ಏನು? ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ. ಅವರು ಹೇಳಿ, ನೀನು ಒಪ್ಪಿದ್ಯಾ? ಏನಪ್ಪದೆ? ನಿನ್ನ ಕಾಲು ಹಿಡಿದು ಅಲ್ಲಿಗೆ ನೆಲಕ್ಕೆ ಬಡ್ದೇನು? ಯಾಕೆ?
ಮತ್ತೆ ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ ಅಂತ ಒಂದು ಅನ್ನ ಕೊಟ್ಟವನಿಗೆ ಹೇಳುವಾಗ ನೀನು ಒಪ್ಪಿಕೊಂಡು ಬರುದ ತಲ ಆಡಿಸಿಕೊಂಡು? ಇಲ್ಲ, ಮತ್ತೆ ಅವರು ಹೇಳುವುದ್ರಲ್ಲಿ ಸತ್ಯ ಇತ್ತಲ್ಲ. ಹಾ, ಅಲ್ಲಿಗೆ ಉಪ್ಪಿನಕಾಯಿ ಹಾಕಿ ನೀನು ನಾನು ಕೆಟ್ಟವನೇ. ಇಲ್ಲ, ಮತ್ತೆ? ನಿಮಗೆ ಸಿಟ್ಟು ಬರುದು ಯಾಕೆ? ಮತ್ತೆ ಅಪ್ಪನಿಗೆ ಹುಟ್ಟಿದ ಮಗ ಅಲ್ಲ ಅಂತ ಹೇಳುದು ಸತ್ಯವ? ನೀವು ಯೋಚನೆ ಮಾಡಿ, ಒಂದು ಹಾ. ಸಾಮಾನ್ಯ ಅಪ್ಪಮ್ಮನಿಗೆ ಹುಟ್ಟಿದಂತಹ ಮಗ, ಅಪ್ಪಮ್ಮನಲ್ಲಿ ಸಾಮಾನ್ಯ ಅಂತ ಉಂಟಾ? ಅಲ್ಲ, ಸಾಮಾನ್ಯವಾಗಿ ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ಹಾ. ಅಪ್ಪ ನೀನು ಅರ್ಥ ಮಾತಾಡ್ಬೇಕು ವಿಷಯ. ಅಪ್ಪ ಅಮ್ಮನಿಗೆ ಹುಟ್ಟಿದಂತಹ ಮಗ ಇಷ್ಟೆಲ್ಲ ಸಾಧನೆ ಮಾಡಿ ಯುವರ ಜನಾಗಿ ಮೆರೆಯುವುದಕ್ಕುಂಟ ಸಾಧ್ಯವೇ ಇಲ್ಲ. ದೇವರೇ ಧರೆಗಿಳಿದು ಬಂದ. ನೀನು ಎಷ್ಟೆಲ್ಲ ಸಲ ಅದನ್ನು ವಾಹನದ ಅಡಿಗೆ ಹಾಕಿ ಅದನ್ನು ಉಜ್ಜಿತ್ತಿದ್ದ ನೋಡಿದ್ದು ನಾನು. ಅಲ್ಲ, ಸಾಕ್ಷಾತ್ ದೇವರೇ ಧರೆಗಿಳಿದು ಬಂದ ದೇವರ ಪ್ರತಿರೂಪ ಹಾಗೆ. ಎಂತದಕ್ಕೆ ನಗಡಿದಂತದಕ್ಕೆ? ನೀವು ನಗಡಿದ್ದೇಕೆ? ಈಗ ನಾನು ಮಾಡಿದ್ದನ್ನ ನೀನು ಮಾಡ್ತೀಯಾ? ಇಲ್ಲ ಇಲ್ಲ, ಮತ್ತೆ ಎಂತದು? ನೀವು ಮಾಡಿದ್ದ ನಾನು ನಗಡಿದ ನನ್ನನ್ನು ಹೊಗಳಿದ್ರು. ಹಾಗೆ ಹೋಗಲ್ಲ. ಮತ್ತೆ ಸೈಕಲ್ ಕಲ್ವಬ್ಬ ಅಂತ ಹೇಳ್ತಾ ಇದ್ದಾರೆ. ಸೈಕಲ್ ಕಲ್ವಬ್ಬ ಸಕಲ ಕಲಾವಲ್ಲಭ. ನೀನು ಕಳ ಮಾಡಬೇಡ. ವಲ್ಲಭ ಬಹುಮಂಡೆ ನಾಯಕರಾಗುವುದಕ್ಕಿದ್ದಾರೆ. ಬಹುಮಂಡೆ ನಿನ್ನ ಅಪ್ಪ ಅಲ್ಲ, ನೀವೇ ಬ್ರಹ್ಮಾಂಡ ನಾಯಕ. ಆಗಲಿ ಇದು ಸ್ವಲ್ಪ ಹೆಚ್ಚಾಗ್ಲಿಲ್ವ? ಬ್ರಹ್ಮಾಂಡ ನಾಯಕ ಎಲ್ಲ ಹೆಚ್ಚಾಗ್ಲಿಲ್ವ? ನೀನು ಬಾಯಿಗೆ ಬಂದದ್ದೆಲ್ಲ ಹೇಳುದು. ಅಲ್ಲ, ಇದ್ದಾರೆ, ಆಗಲಿಕ್ಕೆ ಇದ್ದಾರೆ. ನಾನು ಸೇರಿಸಿದ್ದೇನೆ, ಆಗಲಿಕ್ಕೆ ಇದ್ದಾರೆ. ನಿನ್ನ ತಲೆಯಲ್ಲಿ ನೀನು ದೊಡ್ಡ ಬುದ್ಧಿವಂತ ಅಂತ. ಅಲ್ಲ, ಮೂರ್ಖ. ಇಲ್ಲ, ಅವರು ಹೇಳಿದ್ದು, ನಾನು ಹೇಳಿ ನನ್ನ ಸ್ವಂತದ್ದಿಲ್ಲ. ಆಯ್ತಾರೆ, ಹೀಗೆ ಇನ್ನು ಹೊಗಳುವುದನ್ನು ಕೇಳಿ ಕೇಳಿ ಇನ್ನು ನಿಂತು ಪ್ರಯೋಜನ ಇಲ್ಲ ಅಂತ ಆಯ್ತು. ನನಗೆ ಎಲ್ಲ ಕಡೆ ನಿಮ್ಮನ್ನು ಹೊಗಳ್ತಾ ಹೇಳೋದನ್ನು ಕೇಳಲಿಕ್ಕೆ ಆಗುದಿಲ್ಲ ನಿನಗೆ. ಮತ್ಸರಿ ಹಾಗಲ್ಲ, ಸಾಕು. ಎಲ್ಲರಿಗೂ ಒಳ್ಳೆಯ ಒಂದು ಅಭಿಪ್ರಾಯ ಇರುವಾಗ ನಾವು ಯಾಕೆ ಅಲ್ಲಿ ನಿಲ್ಲುವುದು? ಹಾಗೆ ಎಲ್ಲ ತಿರುಗಾಟ ಮುಗಿಸಿ ಒಳಗೆ ಬರುವಂತ ಅರಮನೆಯ ಒಳಗೆ ಬಂದೆ. ಅಲ್ಲಿ ಒಂದು ನಿಮ್ಮ ಅಪ್ಪನ ಕೋಣೆ ಉಂಟಲ್ಲ, ಕೊಠಾಡಿ ಅಪ್ಪ ಇರುವುದು. ಅಲ್ಲಿ ಹೊರಗೆ ಉಂಟು ರಾಯರೇ 3 ಪಾದರಕ್ಷೆ. ಪಾದರಕ್ಷೆ ಅದಿತ್ತು ರಾಯರೇ. 3 ಯಾರ್ದು ಅಂತ ನೋಡುವಾಗ ಒಂದು ಹಳೆಯದು. ಹೊಸತು ನೀನು ತಕೊಂಡು ಬಂದಿ ಕಾಣ್ತದೆ. ಇಲ್ಲ, ಹಳತ್ತು ಒಂದು ನೋಡಿದ ನೆನಪು ನನಗೆ, ಯಾವಾಗ್ಲೂ ನೋಡಿದ ನೆನಪು. ಅದು ನಿಮ್ಮ ಅಪ್ಪನದ್ದು. ಈಗ ಅದೀಗ ಪ್ರಮುಖ ವಿಷಯ, ನಮ್ಮ ಅಪ್ಪ ಪಾದರಕ್ಷೆ ಹಳೆ ಮತ್ತೆ ಹಾಕುದುಂಟ. ಅಲ್ಲ, ಅಲ್ಲಿ ಇತ್ತಂತ ವಿಷಯ. ಅಪ್ಪನ ಪಾದರಕ್ಷೆ ಒಂದು, ಮತ್ತೊಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೊಸ್ತು ಮಂಕ್ರಿಯದ್ದು. ಮಂಕ್ರಿಯದ್ದು ಉಂಟು. ಮಂತ್ರಿ ಮತ್ತೆ ಒಂದು ಯಾರ್ದು ಅಂತ ನೋಡುವಾಗ ಪ್ರೇತ ಭಟ್ರದ್ದು. ಪ್ರೇತ ಭಟ್ರದ್ದು ಅವ್ರದ್ದು ರಾಯರೇ. ನೋಡ್ತೇನೆ, ಈಗ ನೋಡ್ತೇನೆ, ಅವ್ರು ಮಾತಾಡ್ತಾ ಇದ್ದಾರೆ. ಏನಂತೆ ಮಾತಾಡುವಾಗ ಏನು ಅಂತ ಒಂದು ಸ್ವಲ್ಪ ಕಿವಿ ಕೊಟ್ಟು ನೋಡಿದೆ ರಾಯರೇ. ನೋಡುವಾಗ ವಿಷಯ ಬಹುಶಃ ಆಧ್ಯಾತ್ಮ ಇರ್ಬೇಕು. ಪ್ರಾಯದವರೆಲ್ಲ ಆಧ್ಯಾತ್ಮವೇ ಮಾತಾಡುದಲ್ವ? ಮತ್ತೆ ಮನುಷ್ಯನಿಗೆ ಅರ್ಥ ಆಗೋದನ್ನೆಲ್ಲ ಕೆಲವರು ಆಧ್ಯಾತ್ಮ ಅಂತ ಭಾವಿಸು. ಹೌದು, ಮತ್ತೆ ಮಾತಾಡಿದ್ದೆಲ್ಲ ಈ ಅರ್ಥ ಆಗದಾಗೆ ಮಾತಾಡಿದ್ರೆ ದೊಡ್ಡ ಅರ್ಥಧಾರಿ ಆಗ್ತಾರೆ. ದೊಡ್ಡ ಅರ್ಥಧಾರಿ ಆದವೆಲ್ಲ ಅರ್ಥ ಆಗದಾಗೆ ಮಾತಾಡುದು ಅಂತ ಹೇಳಿದ್ರೆ ಇನ್ನು ಮುಸುಡಿಗೆ ಬರಕಿ ಅಲ್ಲ, ಆಗಲ್ಲ, ಅರ್ಥ ಆಗದ. ಮತ್ತೆ ಕೆಲವರೆಲ್ಲ ಅರ್ಥಧಾರಿಗಳು ಮಾತಾಡಿದ್ದು ಸಾಮಾನ್ಯರಿಗೆ ಅರ್ಥ ಆಗುದಿಲ್ಲ. ಅದೇ ಹೇಳಿದ್ದು ನಾನು. ರಾಯರೇ, ನೀವಾಗೆ ಮಾತಾಡ್ಬೇಡಿ, ನನಗೆ ಗೊತ್ತಾಗ. ರಾಯರೇ, ಆಯ್ತಾ? ಎಂತ ವಿಷಯ ಇದು ಅರ್ಥ ಆಯ್ತು ನನಗೆ. ಅರ್ಥ ಆಯ್ತು. ವೇದಾಂತ ಅಲ್ಲ, ಸಾಮಾನ್ಯ. ಸಾಮಾನ್ಯ ಅಂದ್ರೆ ಮದುವೆ. ಹೌದಾ? ಮದುವೆ ವಿಚಾರ. ಮದುವೆ ನನಗೂ ಇಷ್ಟು ಬೇಗ ಬೇಡ ಇತ್ತು. ಎಷ್ಟು ಬೇಗ? ಹೌದು. ಯಾರಿಗೆ? ನನಗೆ. ನಿಮಗೆ ಮದುವೆ ಅಲ್ಲ, ಕರ್ಮ. 6 ತಿಂಗಳು ಮಲಗಿದಲ್ಲೇ ಇರ್ಬೇಕು ಪಾಪಿ, ಒಂದು ಕೊಟ್ಟರೆ ಸೊಂಟಕ್ಕೆ. ಯಾಕೆ? ಮತ್ತೆ ಮದುವೆ ಅಲ್ಲ ಕರ್ಮ ಅಂತ ಹೇಳ್ತೀವಿ. ಮದುವೆ ನಿಮಗಲ್ಲ, ನನ್ನ ಕರ್ಮ. ಹೌದಾ? ನನ್ನವನ್ನ ಎಲ್ಲಿ ಇಟ್ಟಿದ್ದಿ? ಹೇಳಿಲ್ಲ. ಸುಮ್ಮನೆ ಯಾಕೆ ದೀರ್ಘ ಮಾಡುವುದಂತ. ನೀನು ಎಲ್ಲ ಹಾಗೆ ಸಮಯ ಪ್ರಜ್ಞೆ ಇದ್ರೆ ಯಾವಾಗಲೂ ಬೇಗ ಮುಗೀತಿದ್ದೆ. ಹೌದು, ನಿನ್ನದನ್ನು ನೀನು ಸಂಕ ಊದದೆ ಹೋಗುದೇ ಇಲ್ಲ ಪಾಪಿ. ಅದನ್ನು ನೀವೇ ಇರ್ಬೇಕು. ಆಯ್ತಾ? ವಿಷಯ ಮದುವೆ ನಿಮಗಲ್ಲ, ನಿಮ್ಮ ತಂಗಿನಿ. ತಂಗಿನಿ. ತಂಗಿನಿ ಅಂದ್ರೆ ಎಂತದು? ಅದು ಸ್ತ್ರೀಲಿಂಗ ಅಲ್ಲ. ಪುಲ್ಲಿಂಗಕ್ಕೆ ಹೇಗೆ? ತಮ್ಮ.
ನೋಡಿ. ಸ್ತ್ರೀಲಿಂಗಕ್ಕೆ ತಂಗಿನಿಯಾ? ಊತಾಣಿ ನಿನ್ನ ತಪ್ಪಲ್ಲ. ಊತಾಣಿ ಹಾ. ಚೂರ್ಬಣಕ್ಕಿ ಹಾ. ಅಲ್ಲಿ ಉಂಟಲ್ಲ ತಂಗ ಅಂತ ಉಂಟ, ತಂಗಿ ಅಂತ ಉಂಟ? ತಂಗಿ ನೀ ಉಂಟಲ್ಲ. ನಿನ್ನ ತಪ್ಪಲ್ಲ. ಹಾ. ನಿನಗೆ ಪಾಠ ಮಾಡಿದವ ನನಗೆ ಸಿಗಬೇಕಿತ್ತು. ಯಾಕೆ? ಅವನ ಮುಖ ಹಿಡಿದು ಬಂಡೆಗೆ ಹೊರಸ್ತಿದ್ದೆ. ಇಲ್ಲ ನಾನು ಓದುವಾಗ ಹಾಗೆ ಇತ್ತು. ಹೌದಾ? ಪುಲ್ಲಿಂಗ ಸ್ತ್ರೀಲಿಂಗ. ನೀನು ಬಹುಶಃ ಗುರುಮಠದಲ್ಲಿ ಓದಿದ್ದಲ್ಲ, ಯಾವುದು ಗುಡ್ಡದಲ್ಲಿ ಓದಿದ್ದು ಕಾಣ್ತದೆ. ಇಲ್ಲ ಓದಿದ್ದು ತಂಗಿ. ತಂಗಿ ಹಾ. ತಂಗಿ ನೀ ಬೇಡುವ ಹಾ. ಆ ಸ್ತ್ರೀಲಿಂಗ ಬೇಡ. ಬೇಡ. ಆ ತಂಗಿಗೆ ಮದ್ವೆ ಹಾ. ಮದ್ವೆ ಹಾ. ನಿಮ್ಮ ತಂಗಿಗೆ ಮದ್ವೆ ಈ ಸಲ. ನೀನು ಅಷ್ಟು ಅವಸರ ಮಾಡುದು ಯಾಕೆ? ಹಾ. ಅದು ತಂಗಿಗೆ ಮದುವೆ ಆದ್ರೆ ನನ್ನಲ್ಲೆಲ್ಲ ವಿಷಯ ಬರ್ತದೆ. ಹಾ. ನಾನು ಅವನಿಗೊಂದು ಹೇಳಲಿಕ್ಕೆ ಮಾತ್ರ ಮರ್ತೋಯ್ತು. ಈಗ ಹೇಳ್ಬೇಕಿತ್ತು ಅವನಿಗೆ. ಯಾರು ಅವ ಬರುವುದಿಲ್ಲ ಇವತ್ತು? ಯಾರು? ಡೆಲ್ಲಿಗಿರುವವ. ಹಾಗೆ ಅಲ್ವೋ? ಮತ್ತೆ ನನ್ನ ಭಾವನಾಗುವವ ಬಾವ ಯಾರು? ಚೈತೇಶ ಶಿಶುಪಾಲ. ಆ ಮಕ್ಕಳನ್ನು ನೋಡುವವ. ಮಕ್ಕಳನ್ನು ನೋಡುವವ. ಅದೆಂತ? ಶಿಶುಪಾಲ ಮಕ್ಕಳನ್ನು ಪಾಲನೆ ಮಾಡುವವಲ್ಲ. ಶಿಶುಪಾಲ ಅಂದ್ರೆ ಮಕ್ಕಳನ್ನು ಪಾಲನೆ ಮಾಡುವವನ. ಅಲ್ವಾ? ಮಾಧವ ಅಂತ ಹೇಳಿದ್ರೆ ತಾಯಿಯ ಗಂಡನ. ಅಲ್ಲ ಹಾಗೆ ಉಂಟಲ್ಲ. ಮಾ ಅಂದ್ರೆ ಎಂತದ್ದು? ಮಾ ಅಂದ್ರೆ ಮಾ ತಾಯಿ. ತಾಯಿ. ಧವ ಅಂದ್ರೆ ಎಂತದ್ದು? ಕೊನೆಯುವವ. ಗಂಡ. ಗಂಡ ತಾಯಿಯ ಗಂಡ ಅಂತ ಹೆಸರು. ನೀನು ನಿನ್ನದೆಲ್ಲ ತುಂಡು ಮಾಡುವಾಗ ಶಿಶುಪಾಲ ಅಂತ ಹೇಳಿದ್ರೆ ಎಂತದ್ದು? ಶಿಶುಪಾಲ. ಶಿಶುತನದಲ್ಲಿ ಪಾಲಿಸಲ್ಪಟ್ಟವ. ಹಾ. ದೊಡ್ಡವನಾದ ಮೇಲೆ ಅವನು ಆ ಪಾಲಿಸ. ಶಿಶುತನದಲ್ಲೇ ಪಾಲಿಸಲ್ಪಟ್ಟವ. ನಾನವ ಹೆಚ್ಚಿನ ಅಂಶ ಮಕ್ಕಳನ್ನು ಪಾಲಿಸುವ, ಅದಕ್ಕೆ ಶಿಶುಪಾಲ ಅಂತ ಲೆಕ್ಕ. ಆಗಲ್ಲ, ಆಗಲ್ಲ. ಇಲ್ಲ ಅಲ್ಲ. ಹಾಗೆ. ಸರಿ. ಅವರಿಗೆ ಅಲ್ಲ. ಹಾ. ಅವ್ರು ಯಾಕೆ? ಅವರಿಗೆ ಮದುವೆ ಅಲ್ಲ, ಮತ್ತೆ ಈ ಸಲ ಬದಲಾವಣೆ ಆಗಿದೆ. ಈ ಸಲ ಅಂತ ಹೇಳಿದ್ರೆ ತಂಗಿ ಒಬ್ಬಳೆ ಅಲ್ವಾ? ಹಾ. ಮತ್ತೆ ನಿಮ್ಮ ಅಪ್ಪನ ಯೋಚನೆ ಬೇರೆ ಉಂಟು. ಏನಂತೆ? ಅವ ಇದ್ದಾನೆ ಅಲ್ವಾ? ಯಾರು? ಕೃಷ್ಣ. ಯಾವ ಕೃಷ್ಣ? ನಂದ ಗೋಕುಲದ ಕೃಷ್ಣ. ನಂದ ಗೋಕುಲದವ. ಹಾ. ಅವನಿಗೇನಾಯ್ತು? ಸಿಡಿಲ್ ಬಡಿತ? ಇಲ್ಲ ಇಲ್ಲ. ಮತ್ತೆ ಅವನಿಗೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡುದು ಅಂತ ಯೋಚನೆ ಮಾಡಿದ್ದಾರೆ ನಿಮ್ಮ ಅಪ್ಪ. ವಿಷಯ ಅದು. ಆ? ಕಡೆ ಗಾಳಿದು ಅದು ನಿನಗೆ ಅಂತಲೇ ಮಾಡಿಟ್ಟದ ಇವತ್ತಿಗೆ ಇಲ್ವಾ? ನೀವು ಉಪದ್ರ ಮಾಡ್ತೀರಿ. ಹಾಗೆ ಹೇಳಿದ್ರೆ ಬೇರೆ ಎಂತದ್ದು ಉಪದ್ರ ಮಾಡುದು? ಮತ್ತೆ ನನ್ನನ್ನು ಹೀಗೆ ಮಾಡುದು. ಕೋಪ ಇಲ್ವಾ? ನಿಮ್ಮ ಕೋಪದಲ್ಲಿ ನನ್ನದಲ್ಲ ಇದು. ಕುಡಿಯಾದ್ರೆ ಬೈತಾರೆ ಮತ್ತೆ ಅವ್ರು ಹೀಗೆ ಮಾಡಿ. ಇರುವುದೇ ಒಬ್ಬ, ಈ ಸಲ ಬೇರೆ ಎದುರಿಂದ ತರಬೇಕಂತ. ನಿಮ್ಮ ಒಂದು ಇದರಲ್ಲಿ ನಾನು ಕುಣಿಕ ಬೀಳ್ತಾ ಇದ್ದೇನೆ. ಮತ್ತೆಂತದು? ಸತ್ಯ ಹೇಳಿದ್ದೆ ನೀನು? ಸತ್ಯ ಹೇಳಿ. ನಾನು ಎಂತದಕ್ಕಿರುವುದು? ನೀವೆಂತ? ನಾನು ಹೆಣ ಓರ್ಲಿಕ್ಕಿರುವುದು ಅಂತ ಕೇಳುದು ನಾನು. ಅದೇ ನಾನು ಯೋಚನೆ ಮಾಡುದು. ಏಯ್! ಏನೆಂದು ನುಡಿವೆ ನೀನು? ಅದೇ ಏನೆಂದು ನುಡಿವೆ ನೀನು? ನಾನು ಅದೇ ಸತ್ಯವೇ? ಹಾ ಸತ್ಯ. ನಂಬಿಕೆ ಬರುದಿಲ್ವಾ? ಇಲ್ಲ. ನಿಮ್ಮ ಅಣ್ಣೆ ಸತ್ಯ. ನನ್ನ ಹಣೆ ಹಾಕಿಬೇಡ, ನಾನು ಯಾವಾಗ ಹೋಗುದು ಅಂತ ಕಾಯುದು ನೀನು. ಇಲ್ಲ, ನಿಮ್ಮ ಅಪ್ಪನ ಅಣ್ಣೆ ಸತ್ಯ. ಅವರದ್ದು ಎಷ್ಟು ಸಲ ಬೇಕಾದ್ರೆ ಹಾಕು, ಆದ್ರೆ ಅದು ಸುಳ್ಳಿಗೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಸತ್ಯವಂತ ಹಾಕು. ಸರಿ, ನಿಮಗೆ ನಂಬಿಕೆ ಬರ್ಲಿಕ್ಕಾಗಿ ಭೂತಾಯಿ ಅಣ್ಣೆ ಹೇಳ್ತೇನೆ. ಹೇಗುಂಟು ಈಗ? 3 ಆಣೆ. ಅಷ್ಟು ಕಡಿಮೆ? ಒಂದೇ ಭೂತಾಯಿಗೆ. ಭೂಮಿ ತಾಯಿಯ ಮೇಲೆ 3 ಸಲ ಆಣೆ. ಆಣೆ. ಏಯ್! ನಾನೊಂದು ಲೆಕ್ಕ ಬರ್ತಿಗಿರುವುದ ಇಲ್ಲಿ? ಅದೇ ಇಷ್ಟು ದೊಡ್ಡ ಒಂದು ನಿರ್ಣಯ ಆಗಿದೆ, ನನ್ನಲ್ಲಿ ಹೇಳಿದ್ರ? ನಿಮಗೆ ಗೊತ್ತೇ ಇಲ್ವಾ? ಈಗ ನೀನು ಹೇಳಿದ್ಯಾಕೆ? ನನಗೆ ಗೊತ್ತುಂಟು ಅಂತ ಹೇಳಿದ್ದ? ಅಲ್ಲ, ಗೊತ್ತು. ನನಗೆ ಗೊತ್ತುಂಟಂತ ನಿಮ್ಗೆ ಹೇಳಿ. ಆದ್ರೆ ನನಗೆ ಗೊತ್ತಿಲ್ಲಲ್ಲ. ನಿಮಗೆ ಇಷ್ಟೆಲ್ಲ ಗೊತ್ತಿರುವುದು ಅದೊಂದು ಗೊತ್ತಿಲ್ಲ. ನಡೆಸುವವ ನಾನಿರಲು. ಯಾರು ನಡೆಸುವ? ನೀರಿರಲ್ಲ. ಹೇಳಲಿಕ್ಕೆ ಮಾತ್ರ ನನ್ನ ಅಪ್ಪ. ಹೌದೌದು, ಎಲ್ಲ ನೋಡಿ. ನಮ್ಮ ಕೆರೆಯಲ್ಲಿ ನೀರಿಲ್ಲ, ನಮ್ಮ ಮನೆಯ ಬಾಡು ಬಿದ್ದಿದೆ, ನಮ್ಮ ಹಟ್ಟಿಯ ಗೋವಿಗೆ ಸೌಖ್ಯ ಇಲ್ಲ, ಇಲ್ಲ. ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ ಇಷ್ಟು. ಹೇಳುವುದು ಯಾರಲ್ಲಿ? ನಿಮ್ಮಲ್ಲಿ. ಅವರಲ್ಲಿ ಹೇಳ್ತಾರೆ ಯಾರಾದ್ರೂ ಮುದುಕನಲ್ಲಿ? ಆ ಮುದುಕನಿಗೆ ತಲೆ ಸರಿ ಉಂಟಾ? ಸುಮ್ಮನೆ ಎಂತದು? ಆ ಮುದುಕನಿಗೆ ತಲೆ ಸರಿ ಉಂಟಾ ಅಂತ.
ನನ್ನ ಅಪ್ಪನ ಬಗ್ಗೆ ಕೋಪ ಇದ್ದ ಬೇರೆ ಯಾರೋ ಇದ್ದಾರ ಅಂತ ಆಗಾಗ ಕೈ ತಟ್ತಾರಪ್ಪ. ಅಲ್ಲ, ಅದು ನಿಮ್ಮ ಮೇಲೆ ಅಭಿಮಾನ ಅವರಿಗೆ. ನಿನ್ನ ಮೂಗು ಕೊಯ್ತಾನೆ ಪಾಪಿ. ನನ್ನ ಅಪ್ಪನಿಗೆ ನಾನು ಬೈಲಿಕ್ಕೆ ಮಾತ್ರ, ನೀನು ತಲೆ ಸರಿ ಇಲ್ಲ ಅಂತ ಹೇಳುದು. ಅಲ್ಲ, ಬೈಲಿಕ್ಕೆ ಇಲ್ವಾ? ನೀವೇ ಬೈ. ಬೀಗ ಮುದ್ರೆ ನನ್ನಲ್ಲಿರುವುದು, ಹೌದು. ಬೀಗದ ಕೈ ಮಾತ್ರ ಅವರಲ್ಲಿ. ಎಲ್ಲ ಮಾಡುವುದು ನಾನು. ಆದ್ರೆ ತೊಗಲುಗೊಂಬೆ ಹಾಗೆ ಗದ್ದೆಯಲ್ಲಿ ಯಾವುದಾದ್ರೂ ಪ್ರಾಣಿ ಬಂದ್ರೆ ಅದಕ್ಕೆ ಹೆದರಿಸಬೇಕು ಅಂತ ಇಟ್ಟ ಎಂತದದು ಬೆದರು ಗೊಂಬೆ, ಅದರ ಹಾಗೆ ಇರುವ ಅಪ್ಪ ಇಷ್ಟು ದೊಡ್ಡ ನಿರ್ಧಾರ ಮಾಡುವಾಗ ನಿನ್ನಲ್ಲಿ ಕೇಳುದು ನಾನು, ನಿನ್ನಲ್ಲಿ ನಾನು ಕೇಳುದು. ಈಗ ನನ್ನ ಅಪ್ಪ ನಿನ್ನ ಅಪ್ಪ ಅಂತ ಭಾವಿಸು, ನನ್ನ ಅಪ್ಪ ನಿನ್ನ ಅಪ್ಪ ಅಂತ ಭಾವಿಸು. ನನ್ನ ಬೇಡ 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 ಬೇಡ, ನನ್ನ ಅಮ್ಮನಿಗೆ ಬೇಜಾರಾಗಲಿಕ್ಕಿಲ್ವಾ? ಹಾಗೆಲ್ಲ ಹೇಳಿದ್ರು. ಒಂದು ಸ್ವಲ್ಪ ಸಮಯಕ್ಕೆ ಅಪ್ಪ ಅಂತ ಕರೆಯುವುದಲ್ಲ, ಇದೊಂದು ಉದಾಹರಣೆಗೆ ಕಲ್ಪನೆ. ನನ್ನ ಅಪ್ಪ ನಿನ್ನ ಅಪ್ಪ ಅಂತ ಭಾವಿಸು. ಇನ್ನೊಂದು ಮಾಡ್ಲಿಕ್ಕೆ ಆಗಬಾರ್ದು ಪಾಪಿ. ನಮ್ಮ ಮುಖ ಮುಸುಡು ಮಾಡಿ ಏನು ನೀನ್ ಯಾಕೆ ಅಲ್ಲಿ ಕುಳಿತುಕೊಂಡದ್ದು? ನಿಮ್ಮ ಅಪ್ಪನನ್ನು ನನ್ನ ಅಪ್ಪ ಅಂತ ಯೋಚನೆ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಹೇಳಿದ್ದು ನಾನು, ಇಲ್ಲಿ ಮಾತ್ರ ಕಲ್ಪನೆ ಮಾಡ್ಲಿಕ್ಕೆ. ಉದ್ದೊಂದು ಕಲ್ಪನೆ. ನಾನು ಒಮ್ಮೆ ಒಂದು ಗಳಿಗೆಗೆ ನನ್ನ ಅಪ್ಪ ನಿನ್ನ ಅಪ್ಪ ಅಂತ ಭಾವಿಸು. ಹಾಗೆ ಕೂತ್ಕೊಳ್ಳಿಕ್ಕಿಲ್ಲ. ನೀನು ನಾನು ಅಂತ ಭಾವಿಸು. ನೀವು ನಾನು ಅಂತ ಭಾವಿಸಿದ್ರೆ ಇವತ್ತು 12ವರೆಗೆ ಮುಗಿಲಿಕ್ಕಿಲ್ಲ. ಭಾವಿಸಿದವರಿಗೆಲ್ಲ ಬರ್ತದ ಅಷ್ಟು. ಅಲ್ಲ ಅಲ್ಲ, ಭಾವಿಸುವುದು ಬೇರೆ, ಬರುವುದು ಬೇರೆ. ನೀನು ನಾನು ಅಂತ ಭಾವಿಸು. ಸರಿ, ಭಾವಿಸಿ. ನನಗೆ ತಂಗಿ ಇದ್ದ ಹಾಗೆ ನಿನಗೆ ಒಬ್ಬಳು ತಂಗಿ ಇದ್ದಾಳೆ ಅಂತ ಭಾವಿಸು. ಪೂರ್ತಿ ಮನೆಯನ್ನು ನೋಡಿಕೊಳ್ಳುವವ ನೀನು. ನಿನ್ನ ಅಪ್ಪ ನಿನ್ನ ತಂಗಿಯ ಮದುವೆ ನಿನ್ನಲ್ಲಿ ಒಂದು ಮಾತು ಹೇಳದೆ ನಿನಗೆ ಆಗದವನಲ್ಲಿ ಮಾಡಲಿಕ್ಕೆ ಹೊರಟ್ರೆ ನೀನೇನು ಮಾಡ್ತೀಯ? ಎಂತದು ನಿನಗೆಂತದು? ನನಗೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಯಾಕೆ? ನಿಮ್ಮ ಹಾಗೆ ಆಗಿ ಯೋಚನೆ ಮಾಡಿ ನಾನು ಮಾತಾಡ್ಲಿಲ್ವ ಇಷ್ಟು? ಅಲ್ಲ, ಸಿಟ್ಟಿನಲ್ಲಿ ನೀನು ಇದಕ್ಕೆ ಉತ್ತರ ಕೊಡ. ಹೀಗೆ ಆದ್ರೆ ಏನಾದೀತು? ನನ್ನ ಜಾಗದಲ್ಲಿ ನೀನಿದ್ರೆ, ನನ್ನ ಅಪ್ಪನ ಜಾಗದಲ್ಲಿ ನಿನ್ನ ಅಪ್ಪ ಇದ್ರೆ, ನಿನ್ನ ತಂಗಿಗೆ ಹೇಳದೆ ಕೇಳದೆ ನಿನ್ನ ಅಪ್ಪ ಮದುವೆ ಮಾಡ್ಲಿಕ್ಕೆ ಹೊರಟ್ರೆ, ಅದು ನಿನಗಾಗದವನಲ್ಲಿ ಮದುವೆ ಮಾಡ್ಲಿಕ್ಕೆ ಹೊರಟ್ರೆ ನಿನಗೆ ಹೇಗಾದೀತು? ನಿನಗೆ ತಲೆ ಸರಿ ಉಂಟಾ? ನನ್ನಂತ ಮಗ ಇರುವಾಗ ನೀನೊಂದು ಯೋಚನೆ ಮಾಡೋದು ಹೀಗೆ ಮಾಡಿದ್ಯಲ್ಲ. ನಿನ್ನ ಮುಖ ಬುಡಿ ಮಾಡ್ತಾ ಇದ್ದೆ, ನನ್ನ ಅಪ್ಪ ಅಂತ ಬಿಟ್ಟದ್ದು. ಏನು ಮಂಗಲಾಗೆ ಮಾಡುದು? ಮಾತಾಡ, ಉತ್ತರ ಕೊಡ. ಬಾಯಿ ಬರುದಿಲ್ವ? ಆವಾಗ ಗಂಟೆ ಮಾತಾಡ್ಲಿಕ್ಕೆ ಆಗ್ತದೆ. ಈಗ ಆಗುದು ಗಂಟೆ ನಿನ್ನ ನಾಲಿಗೆ ಸೀಳಿಯದ ಮಾತು ಏನಾದ್ರೂ ಬೋಗಳಿದ್ರೆ ತಾಸು ಅದೇನು? ನಾ ಇಷ್ಟು ಬೈಲಿಕ್ಕೆ ನನಗೂ ಆಗ್ತಿರ್ಲಿಲ್ವ ಏನು ಅಪ್ಪನಿಗೆ? ನೀನೊಂದು ಪ್ರಚೋದನೆ ಕೊಟ್ಟೆ, ಹಾಗೆ ಬೈಬೇಕಲ್ಲ. ಅದು ಕೊಡುದು ಯಾರಿಗೆ? ಜಾರ ಚೋರರಿಗೆ ರೆಯನು, ಅವ ಬಡಗೊಲ್ಲಗನು ಜೇಳನು. ಇವರಿಗೆ ತಲೆ ಸರಿಲ್ಲ ಅಂತ ಅವು ಕೃಷ್ಣನನ್ನು ದೇವರು ಅಂತ ಹೇಳ್ತಿದ್ರು. ನನ್ನ ಅಪ್ಪನಿಗೆ ನೀನು ತಲೆ ಸರಿ ಇಲ್ಲ ಅಂತ ಹೇಳಿ. ನಿಮ್ಮ ಅಪ್ಪ ಅಲ್ಲ, ಪ್ರೇತ ಭಟ್ರು ಹೇಳುದು. ಪುರೋಹಿತ ಭಟ್ರು. ಪ್ರೇತ ಭಟ್ರು ಹೇಳುದು ದೇವರು ಕೃಷ್ಣ ದೇವರು. ಎಂತದು ದೇವರು? ತಲೆ ಸರಿ ಇಲ್ಲದವರೆಲ್ಲ ಇದ್ರೆ ಅದೊಂದು ಕೈಲಾಸ ದ್ವೀಪ ಇಲ್ಲಿರುವ ನಿತ್ಯಾನಂದ ಅಂತ ಹೇಳುವವರು ಕೆಲವು ಜನ ಇದ್ದಾರೆ. ಅವರಿಗೆ ತಲೆ ಸರಿ ಇಲ್ಲ. ಯಾರನ್ನಾದ್ರೂ ದೇವರು ಮಾಡುದು, ಯಾವುದಾದ್ರೂ ಕಲ್ಲಿನಲ್ಲಿ ದೇವರನ್ನು ನೋಡುದು, ಅಂತ ಮೌಢ್ಯ ಇಲ್ಲ ರುಕ್ಮಣಿಗೆ. ಬಡಗೊಲ್ಲಗನು ಜೇಳನು, ಕೊಡುವವನನ್ನು ಬಾಡಿ ಸೆರೆಯೊಳಗೆ ಇಕ್ಕುವೇನು. ಸೆರೆಮನೆಗೆ ಹಾಕ್ತೇನೆ. ಆದರೆ ಒಂದುಂಟು, ನಾವು ಯಾವುದನ್ನು ಮಾಡುವುದಿದ್ರು ಸಾಕ್ಷಿ ಇಲ್ಲದೆ ಮಾಡಕೂಡದು. ನನ್ನ ಅಪ್ಪನಲ್ಲಿ ಕೇಳ್ತೇನೆ, ಮಾಡಿದ್ದು ಸರಿಯಾ? ನೀವು ತಪ್ಪು ಮಾಡಿದ್ದೀರಿ. ನೀವು ಮಾತಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ನೋಡಿ, ಇವ ಹೇಳಿದ, ನಿನ್ನನ್ನು ಮುಂದೆ ನಿಲ್ಲಿಸಿ. ಬೇಡರಾಯರೇ, ಏನು? ಯಾಕೆ ಸುಮ್ಮನೆ ಸಮಸ್ಯೆ? ಯಾರಿಗೆ? ನಾನು ನಿಮ್ಮಲ್ಲಿ ಹೇಳಿದೆ ಅಂತ ಅವರಲ್ಲಿ ನನ್ನನ್ನು ಕರ್ಕೊಂಡೋಗಿ ಹೇಳುವುದೆಲ್ಲ ಸುಮ್ಮನೆ ಉದ್ದ ಅಲ್ವಾ? ಬೇಡ, ಅದು ತೊಂದರೆ ಇಲ್ಲ. ಬೇಕಾದ್ದು ಉದ್ದ ಆದ್ರೂ ತೊಂದರೆ ಇಲ್ಲ, ಬೇಡದು ಉದ್ದ ಆಗಬಾರ್ದು. ಬೇಡ, ಮುಗಿಸುವ ನಾವು. ಬೇಡ ನೀನು ಬಂದು ಮುಗಿಸುವ. ಬೇಡ, ನಾನು ಹೇಳಿದ್ದಂತ ಬೇಡ. ಏನು ಬೇಡ? ಅವರು ಮುದುಕ ಇದ್ದಾರಲ್ಲ. ಬೇಡ, ಮುದುಕಲ್ಲ, ನಿಮ್ಮಪ್ಪ ಇದ್ದಾರಲ್ಲ. ನಿಮ್ಮಪ್ಪ ನೀವಿರುವಾಗ ಮಾತಾಡ್ಲಿಕ್ಕಿಲ್ಲ. ನೀವಿಲ್ಲದಿದ್ರೆ ಅವರು ನನಗೆ ಹೊಡೆದ್ರು ಹೊಡೆದಾರು. ನೀನು ಹೇಳಿದ್ದು ಸತ್ಯ ಅಲ್ವಾ? ದೇವರಾಣಿ.
ನೀವು ನಿನ್ನ ಮಾತನ್ನು ನಂಬಿ ಅಲ್ಲಿ ಹೋಗಿ ಅವಳು ಹಾಗೆ ನಿರ್ಣಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಆಗಿದೆ ಅಂತ ಅವರು ಮಾತಾಡುವುದನ್ನು ನಾನು ಕೇಳುವ ಕಿವಿಯಲ್ಲೇ ಕೇಳಿದ್ದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಹೋಗ್ತೇನೆ. ಸರಿ, ಮದುವೆ ಆಗುವುದೇ ಅದೇ ಮುಹೂರ್ತದಲ್ಲಿ. ಅದೇ ಗಂಡು ಮಾತ್ರ ಬೇರೆ. ಯಾರು ಓ ಯಾರು ಹೇಳಿದನಲ್ಲ ಶಿಶುಪಾಲ. ಅವರಾದಿತ್ತು, ಅವರು ಒಳ್ಳೆ ವ್ಯಕ್ತಿ ಅಲ್ವಾ? ಮನೆಯಲ್ಲಿರುವವರೆಲ್ಲ ಸಿದ್ಧರಾಗಿ. ಸರಿ, ಯಾರು? ನಾವೆಲ್ಲ ಮದುವೆಗ ಹೊಸ ಹೊಸ ಬಟ್ಟೆ ಎಲ್ಲ ತಕೋ. ಯಾರಿಗೆ? ಯಾವ? ನನ್ನ ತಂಗಿಯ ಮದುವೆಗೆ ಬರ್ಲಿಕ್ಕೆ ಹೊಸ ಬಟ್ಟೆ ಆಯ್ತು. ಹೊಸ ಬಟ್ಟೆ ಎಲ್ಲ ತಕೋ, ಅದನ್ನು ಮತ್ತೆ ಕೊಡ್ತೇನೆ ಆಯ್ತಾ? ಮತ್ತೆ ಕೊಡ್ತೀರಲ್ಲ, ಇಲ್ಲದಿದ್ರೆ ಇರುವುದು ಮೂರೇ, ಇದನ್ನಲ್ಲಿಡ್ಬೇಕಾದಿತ್ತು. ಮತ್ತೆ ಕೊಡ್ತೇನೆ. ಮತ್ತೆ ಸಿಗ್ತದೆ ಕೊಡದೆ ಇದ್ರೆ ಇಷ್ಟರವರೆಗೆ ಅಲ್ಲ, ನೀವು ಕೊಟ್ಟದ್ದೆ ಅಲ್ವಾ ಇದು? ಹೌದೌದು. ಇಲ್ಲ, ನೀವು ಕೊಡ್ತೀರಿ. ಕಡಿಮೆ ಅಂತ ತಗೊಳ್ಬೇಡ, ಒಳ್ಳೊಳ್ಳೆ ಬಟ್ಟೆ ಬೇಕು. ಬಿಳಿ ಬಿಳಿ ನಿನಗೆ ಎಲ್ಲಿಯಾದ್ರೂ ಈಗ ಕಷ್ಟ ಆದ್ರೆ ಮನೆಯನ್ನು ಅಡವಿಟ್ಟಾದ್ರೂ ತಕೋ. ಮತ್ತೆ ಸಿಗದಿದ್ರೆ ನಾನು ಮತ್ತೆ ಮಾರ್ಗದಲ್ಲಿ ನಿದ್ದೆ. ಅಲ್ವಾ ಕೊಡ್ತೇನೆ. ಹೊರಡುದಲ್ವ ಅಲ್ಲಿಗೆ? ಒಂದು ನೀನು ಬರುದಿಲ್ಲ ಅಲ್ಲ? ನಾನು ಹಿಂದೆ ಮತ್ತೆ ಅನಿವಾರ್ಯ ಬಿದ್ರೆ ನಾನು ಬರ್ತೇನೆ. ಈಗ ನೀನು ನನಗಿಂತ ದೊಡ್ಡವನು, ಅನಿವಾರ್ಯ ಬಿದ್ರೆ ಬರಲಿ. ಅಲ್ಲ, ಆಗಲ್ಲ. ನಿಮಗೆ ಮತ್ತೆ ಬೇಕು ಅಂತ ಯಾವ್ದಾದ್ರು ಒಂದು ಕೆಲಸಕ್ಕೆ ಅವರೆಲ್ಲಿ ಆದ್ರೂ ನಾನು ಹೇಳಲಿಲ್ಲ ಅಂತ ಹೇಳಿದ್ರೆ ಕರೀತೇನೆ. ಹಿಂದೆ ಇರು, ಹೊರಟೆ. ಯಾಕೆ ಗೊತ್ತಾ? ಆಹಾರವನ್ನು ಹುಡುಕಿಕೊಂಡು ಬರುತ್ತಾ ಇದ್ದವ ನಾನು, ದಾರಿಗೆ ಅಡ್ಡವಾಗಿ ಮಲಗಿದ್ದೆ. ದುಷ್ಟ ಮೆಟ್ಟಿ ಎಬ್ಬಿಸಿದ್ದೇನೆ. ಬಾಯಲ್ಲಿ ಬಾಯಲ್ಲಿ ಬೆಳಕು, ಕೋಟಿ ಸೂರ್ಯ ಪ್ರಕಾಶ, ಏನೋ ಒಂದು ಮಣಿ ಎನ್ನುವುದೇ ಸತ್ಯ. ಆ ಮಣಿಯನ್ನು ಕೊಡು. ಬೇಕಾದಷ್ಟು ತಿಂದು ಈ ಮಣಿಯನ್ನೇ ಬಾಯಲ್ಲಿರಿಸಿ ಮಲಗಿದಂತಹ ಸಂದರ್ಭ. ಹೌದು, ಒಮ್ಮಿಂದೊಮ್ಮೆಲೆ ನನ್ನ ಹಿಂಭಾಗದಿಂದ ಬಂದು ಎದ್ದಿದ್ದೇನೆ. ಹೌದಲ್ವಾ? ದಾರಿಯಲ್ಲಿ ನೀನು ಹೌದೇನೋ? ನಾನು ಕಾಡಿನ ರಾಜ, ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದೆ. ಹೌದು, ಪ್ರಶ್ನೆ ಮಾಡಿದ್ದು ಮಾತ್ರವಲ್ಲ, ನನ್ನ ಕೈಯಲ್ಲಿದ್ದಂತಹ ಮಣಿಯನ್ನು ಕೊಡು. ಇದು ನಿನಗೆ ಕೊಡುವುದಕ್ಕೆ ನಾನು ಪಡೆದದ್ದಲ್ಲ. ಮತ್ತೆ ಮರ್ಯಾದೆಯಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಬಂದಂತೆ ಹಿಂತಿರುಗಿದ್ರೆ ಹೋದ್ರೆ ಲೇಸು, ಇಲ್ಲದಿದ್ದರೆ
ನಾನು ಹೀಗೆ ಕೇಳಿದ್ದು, ಬದುಕುವುದಾದರೆ ಬದುಕಲಿ ಎಂಬುದಾಗಿ. ಬದುಕುವಂತಹ ಯೋಗ ನಿನಗಿಲ್ಲ. ಬದುಕುವುದಾದರೆ ಬದುಕು, ಆ ಮಣಿಯನ್ನು ಕೊಡು ಎಂಬುದಾಗಿ. ಮಣಿ ಕಾಂತ ಉಂಟಲ್ಲ, ಆ ಮಣಿಯನ್ನು ಕಿತ್ತು ಬರೇ ಕೋಟಿ ಸೂರ್ಯ ಪ್ರಕಾಶ ಮಾತ್ರವಲ್ಲ, ಇದರಲ್ಲೇನೋ ವಿಶೇಷ ಇದೆ ಎನ್ನುವುದೇ ಸತ್ಯ. ಇದನ್ನು ಸ್ಪರ್ಶ ಮಾಡಿದ ಕ್ಷಣವೇ ದೇಹಕ್ಕೆ ಆಡರಿಸಿದಂತಹ ಆಯಾಸವೆಲ್ಲವೂ ಪರಿಹಾರವಾಯಿತು. ಏನೋ ವಿಶೇಷ ಉಂಟು ಎನ್ನುವುದೇ ಸತ್ಯ. ಸರಿ, ಬರುವಾಗಲೇ ಮಗಳು ಹೇಳಿದಂತಹ ಮಾತನ್ನುಂಟು, ಅಪ್ಪಯ್ಯ ಆಟಿಕೆಗೆ ಏನಾದರೂ ವಸ್ತು ಬೇಕು ಎಂಬುದಾಗಿ. ಚಿಂತೆ ಮಾಡಬೇಡ ಮಗ, ಬರ್ತೇನೆ ಎಂಬುದಾಗಿ ಹೇಳಿ ಬಂದವ ನಾನು. ತಡೆ ಮಾಡುವುದು ಸರಿಯಲ್ಲ. ಆದಷ್ಟು ಬೇಗ ನನ್ನ ಗುಹೆ ಕಡೆದಾಗೆ ನಡು ಮಧ್ಯಾಹ್ನದ ಉರಿ ಬಿಸಿಲು, ಕಾದ ಹೆಬ್ಬಣ್ಣೆಯಾದರೂ ದೇಹಕ್ಕೆ ತಂಪಾದಂತಹ ಅನುಭವವನ್ನೇ ಕೊಡುತ್ತಾ ಇತ್ತು. ಯಾಕೆ? ಮನಸ್ಸಿನೊಳಗೆ ಅದಕ್ಕಿಂತಲೂ ಹೆಚ್ಚಿನಂತಹ ತಾಪದ ವಿಚಾರ ಉಂಟು ಎನ್ನುವುದೇ ಸತ್ಯ. ಹಾಯಾಗಿ ಮಲಗಿದ್ದೆ. ಹಗಲು ಮಲಗಿದ್ದರಿಂದ ಹಗಲು ಕನಸು ಕಾಣುತ್ತಾ ಇದ್ದೆ. ಪಕ್ಕನೆ ಉಭಯ ಧ್ವನಿಗಳು, ಒಂದು ಶಂಖನಿನಾದ, ಇನ್ನೊಂದು ಅರರೆ ಬಿದನ ಕೆಟ್ಟೆ. ಯಾವುದು ಎಂಬುದಾಗಿ ನೋಡಿದ್ರೆ ನನ್ನ ಮಗಳ ಧ್ವನಿ. ಪಾಪ, ಕೈಕಾಲು ನಡುಗುತ್ತಾ ಉಂಟು. ಎಂಥದ್ದು? ನೀನೇ ಮಾಡಿದ್ದು ಹೀಗೆ?
ನಾನು ದೂರದಲ್ಲಿ. ದೂರದಲ್ಲಿ ನೀನಿದ್ದರೂ ಶಂಖ ಊದಿದ್ದು ನೀನಲ್ವಾ? ಹೌದು. ಯಾವಾಗ ಎಲ್ಲ ಶಂಖವನ್ನು ಊದುವುದು? 3 ಕಾಲದಲ್ಲಿ. ಒಂದು ಯುದ್ಧ, ಏನು ಜಾಂಬವನಲ್ಲಿ ಯುದ್ಧ ಮಾಡುವುದಕ್ಕಾಗಿ ಬಂದಾವದ್ದ? ಮದುವೆಯಂತಹ ಮಂಗಳ ಕಾರ್ಯಕ್ಕೆ ಶಂಖವನ್ನು ಊದುವಂತಹ ಕ್ರಮ ಉಂಟು. ಏನು ಜಾಂಬವನಿಗೆ ಮದುವೆ ಮಾಡಲಿಕ್ಕೆ ಬಂದದ್ದ? ನಿನಗಲ್ಲದಿದ್ದರೂ ಆಗುವವರಿಗೆ ಆಗ್ಲಿಕ್ಕೆ ನೀನ ಜನ. ಮತ್ತೊಂದು, ಯಾವಾಗ ಒಂದು ಯುದ್ಧ, ಇನ್ನೊಂದು ಮದುವೆ, ಮತ್ತೊಂದು ದೇವರ ಪೂಜೆ ಮಾಡುವಾಗ ಶಂಖವನ್ನು ಮಲಗಿಸುವಂತಹ ಕ್ರಮ ಉಂಟು. ಏನು ನನಗೆ ಪೂಜೆ ಮಾಡಲಿಕ್ಕೆ ಬಂದದ್ದ? ಯಪ್ಪ, ಯಾರು ಎಂಬುದಾಗಿ ನೋಡಿದ್ರೆ ಕಪ್ಪು 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 ಕಪ್ಪು. ಯಪ್ಪ, ಸರಿ. ಅದೆಂತದ್ದು? ಕಾರ್ಮೋಡಗಳ ಮಧ್ಯದಲ್ಲಿ ಗೋಲ್ಮಿಂಚೊಂದು ಹರಿದಂತೆ ನಿನ್ನ ನಗುವ ಹಳ್ಳಿನ ಬೆಳಕು. ಇದು ನಿನ್ನ ಹಳ್ಳಿನ ಹಳ್ಳಿನ ಸೌಂದರ್ಯದ ಗುಟ್ಟೇನು? ಯಾಕೆ ಅಷ್ಟು ಬಿಲಿ 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 ಉಂಟಲ್ವ? ಕಾಡಿನವರಿಗೆಲ್ಲ ಅದೆಲ್ಲ ಗೊತ್ತಾಗಿಲ್ಲ. ಯಾಕೆ ಬಂದೆ? ಯಾರು ನೀನು? ಎಲ್ಲಿ ಊರು? ತಿಳಿಸು. ಅಯ್ಯ, ಸಂತೋಷ ಆಯ್ತು ನಿನ್ನನ್ನು ಕಂಡು. ಯಾಕೆ ಬುದ್ಧಿ ಅಂತ ಹೇಳಿಯ? ಹಾಗಲ್ಲ, ಮತ್ತೆ ನುಡಿಸುವ ಕರಡಿ ಅಂತ. ತೆಪ್ಪಗೆ ಮಲಗಿದ್ದವನನ್ನು ಎಬ್ಬಿಸಬೇಕು ಎನ್ನುವ ಒಂದೇ ಉದ್ದೇಶದಿಂದ ಶಂಖಧ್ವಾನವನ್ನು ಮಾಡಿದವನು. ನಿನಗೊಂದು ಸಂಸ್ಕಾರ ಇಲ್ವಾ? ಯಾಕೆ? ನಿನ್ನ ಊರಿನಲ್ಲಿ ಹೀಗೆ ನೇರ ಮನೆಯೊಳಗೆ ಬರುವುದೇಯಾ? ಅಲ್ಲ, ಮನೆಯೊಳಗೆ ಬಾಗಿಲಿದ್ರೆ ಬಾಗಿಲು ಬಡಿದು ಬರಬಹುದು. ಬಾಗಿಲೇ ಇಲ್ಲ. ಬಾಗಿಲಲ್ಲದಿದ್ರೆ ನೇರ ಬರುವುದೇಯಾ? ನೋಡಿದೆ, ನಾನು ಬಂದಿದ್ದೇನೆ ಎನ್ನುವುದನ್ನು ಗುರುತಿಸಿದೆ. ಹಾಗೆಂದು ಬಂದವರನ್ನು ವಿಚಾರಿಸುವ ಗೋಜಿಗೆ ಯಾರೂ ಬರುವುದಿಲ್ಲವಲ್ಲ. ಆಕೆ ಎಷ್ಟೊಂದು ಚಂದದ ಹುಡುಗಿ, ನನ್ನ ಮಗಳು. ಅದು ನಿನ್ನ ಮಗಳ? ಏನೋ ಅಷ್ಟು ಸಂಶಯ ನಿನಗೆ? ಹಾಗಲ್ಲ, ಅವಳು ಚಂದ ಇದ್ದಾಳೆ. ನಾನು ಚಂದ ಇಲ್ವ ಅಂತ? ಹಾಗಲ್ಲವಯ್ಯ. ಮತ್ತೆ ನಾನು ಚಂದವೇ. ಹೌದು ಹೌದು, ನೀನು ಚಂದವೇ, ನೀನು ಚಂದವೇ. ಇದು ಆ ಚಂದದ ಮಗಳು. ನಾನು ಬಂದದನ್ನು ಗಮನಿಸಿದ್ದೇ ಇಲ್ಲ ಅಂತ. ಆ ಸೌಂದರ್ಯ ಉಂಟು, ಆದ್ರೆ ಬುದ್ಧಿ ಇಲ್ವಾ ಅಂತ ಹಾಗೆ ಕೇಳಿದ್ದು ನಾನು. ಯಾರಿಗೆ? ಅವಳಿಗೆ. ಅಂದ್ರೆ ನಾನು ಬಂದದ್ದು ಗೊತ್ತೇ ಇರ್ಲಿಲ್ಲ. ಮತ್ತೊಂದು, ಆ ಬಾಲಕನನ್ನು ತೂಗುವ ಅಲ್ಲೇ ಅವಳು ಮುಳುಗಿ ಹೋಗಿದ್ದಾಳೆ. ಜೋಗುಳ. ಅದೇ ಜೋಗುಳ. ಒಮ್ಮೊಮ್ಮೆ ಪಕ್ಕ ಕೇಳುವಾಗ ನನಗೆ ಅನಿಸುವುದುಂಟು,
ತೊಟ್ಟಿಲಲ್ಲಿರುವಂತಹ ಮಗುವಿಗೆ ಹಾಡುವುದಾ ಅಲ್ಲ ನನಗೆ ಹಾಡುವುದು? ಅದೇ ನನಗೂ ಸಂಶಯ. ಮಗು ಮಲಗಿತ್ತು, ನೀನೂ ಮಲಗಿದ್ದೆ. ಅದೇ ಮಗುವನ್ನು ಎಬ್ಬಿಸುವ ಉದ್ದೇಶ ಅಲ್ಲ ನನ್ನ. ಇಂಪಾದಂತಹ ಗಾಯ. ಏನಾದ್ರೂ ಇನ್ನೂ ದೀರ್ಘ ಮಾಡ್ತಿದ್ಲೆ, ನಾನು ಮಲಗುತ್ತಿದ್ದೇನೋ ಏನು. ನೀನು ಮಲಗಿದ್ರೆ ಅದೇ ಕಷ್ಟ ಆಗ್ತಿತ್ತು. ನಾನಿನ್ನು ಮಲಗುವ ಮೊದಲೇ ನಿನ್ನನ್ನು ಎಬ್ಬಿಸಬೇಕು ಎನ್ನುವ ಕಾರಣಕ್ಕಾಗಿ ಶಂಖಧ್ವನಿಯನ್ನು ಮಾಡಿದ್ದೆ. ಆ ಶಂಖ ನಿನಾದವೇ ಆಯ್ತು ನೋಡು. ನಿನಗೇನು ಅದರಿಂದ ಭಯಗೊಂಡದ್ದಲ್ಲ. ಪಕ್ಕ ಕೇಳುವಾಗ ಕರ್ಕಶವೇ. ಮತ್ತೆ ನಿನಾದ ಅಂದೆ ಅದು ನಿನಾದ ಅಂದದ್ದು. ಆ ಶಂಖ ನಿನಾದ ಆಗಬೇಕಾದದ್ದು ಹಾಗೆ ಹೀಗೆ ಅಂತ ಹೇಳಿದ್ದು. ಏನೇ ಇಲ್ಲಿ ನಿನಗದು ಕೇಳಿದ್ದು, ನೀನು ನಿನ್ನ ಭಾವ ಹೇಗುಂಟ ಹಾಗದು ಕೇಳಿದೆ. ಆದ್ರಿಂದ ಅವಳು ಹೆದರಿದ್ದಾಳೆ ಎನ್ನುವ ಕಾರಣವೇ ಅಲ್ಲ ಅವಳನ್ನು ಹೆದರಿಸುವುದು. ಹಾಗೆಂದು ನಾನ್ಯಾರು ಬಲ್ಲೆ? ನಾನು ಈ ಕಾಡಿನವನಲ್ಲವೇ ಅಲ್ಲ. ಕಾಡಿನವಲ್ಲ ಅಂತ ನೋಡುವಾಗ ಗೊತ್ತಾಗ್ತದೆ ನಾಡಿನಿಂದ ಬಂದ. ಆದ್ರೆ ಸಂಸ್ಕಾರ ಇಲ್ಲ ಮಾತ್ರ ನಿನಗೆ. ನಾಡಿನವರ ವರ್ತನೆ ಇಲ್ಲ. ನೀನು ಮಾತ್ರ ಆಗಾಗ ನಗ್ತಾ ಇರು, ಇಲ್ಲದಿದ್ರೆ ಈ ಕತ್ತಲೆಯಲ್ಲಿ ಗೊತ್ತಾಗುದಿಲ್ಲ ನೀನಿದ್ದೆ ಅಂತ. ಅಲ್ಲ, ಈ ಬೆಳಕುಂಟಲ್ವಾ, ಈ ಬೆಳಕುಂಟು ಕತ್ತಲೆಯಲ್ಲಿ. ಆದರೂ ಈಗ ವರ್ತಮಾನದಲ್ಲಿ ನಾನಿರುವುದು ದ್ವಾರಕಾ ನಗರಿಯಲ್ಲಿ. ಅದೆಲ್ಲಿ ಗೊತ್ತಿಲ್ವಾ? ದ್ವಾರಕೆ ಅದೇ ನಿನಗೆ ಗೊತ್ತಿಲ್ಲ. ಬಹುಶಃ ಅದನ್ನು ನಿರ್ಮಾಣ ಮಾಡಿದ್ದು ನಾವು ಇತ್ತೀಚೆಗಷ್ಟೇ. ದ್ವಾರಕದಲ್ಲಿ ನಾನು ವಸತಿಯನ್ನೇ ಗೈದಿರ್ಪೇನೆ. ಹಾಗೆಂದು ಹುಟ್ಟಿದಲ್ಲಿ ಅಲ್ಲ ನಾನು. ಮಥುರಾ ನಗರ ಅದು ಗೊತ್ತುಂಟಾ? ಅದು ಗೊತ್ತಿಲ್ಲ ನಿಮಗೆ. ಬೆಳೆದದ್ದು ನಂದಗೋಕುಲದಲ್ಲಿ. ಹೀಗೆ ಇಲ್ಲ 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 ಇಲ್ಲ, ಒಂದು ಹುಟ್ಟಿದ್ದು ಮತ್ತೊಮ್ಮೆ ಬೆಳೆದದ್ದು. ಈಗ ವಸತಿ ದ್ವಾರಕೆಯಲ್ಲುಂಟು. ಸದ್ಯಕ್ಕೀಗ ಇಲ್ಲಿಗೆ ಬಂದಿದ್ದೇನೆ. ಇದ್ದವರ ಮನೆಗೆ ಹೋದ್ರೆ ಮತ್ತೆ ಒಂದೇ ಜಾಗದಲ್ಲಿ ನಿಲ್ಲಿಕ್ಕೆ ಯಾರು? ಹಾಗೆಲ್ಲ ನಾವೇ ಮನೆ ಮಾಡಿದ್ದು. ವಸುದೇವನ ಆತ್ಮಭವನು ನಾನು. ಆದ್ದರಿಂದ ವಾಸುದೇವ ಎನ್ನುವ ಹಾಗೆ ನನ್ನನ್ನು ಕರೀತಾರೆ. ವಾಸುದೇವ ಜಗತ್ತಿನಲ್ಲಿ ಪ್ರಖ್ಯಾತವಾದಂತಹ ಹೆಸರೊಂದುಂಟು, ಅದೇ ಕೃಷ್ಣ ಎನ್ನುವ ಹಾಗೆ. ಹೌದು ಹೌದು, ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ನನ್ನ ಸಖನಾದಂತಹ ಪ್ರಸೇನ ಎನ್ನುವವನು ಆ ಮಣಿಯನ್ನು ಧರಿಸಿ ಬಂದದ್ದು. ಆ ಮಣಿ ನನಗೆ ಸಲ್ಲಬೇಕಾದದ್ದು. ನೋಡದು ಮಣಿ ತೊಟ್ಟಿಲಲ್ಲಿ ಬಂಧಿಸದು. ಆದ್ರಿಂದ ಆ ಮಣಿಯನ್ನು ನನಗೆ ಕೊಡು. ನನ್ನ ಬಾಹು ವಿಕ್ರಮಾದಿ ಸಂಚರಿಸುತ್ತಿರುವಂತಹ ಸಮಯದಲ್ಲಿ ಸಿಂಹ ಒಂದು ಸಿಕ್ಕಿತ್ತು. ಅದಕ್ಕೆ ಅಹಂಕಾರ ಅಡರಿತ್ತು. ಅದನ್ನೇ ಕೊಂದು ಮಣಿಯನ್ನು ತಂದಿದ್ದೇನೆ. ಹೌದಾ? ಮಣಿಯ ವಿಚಾರಕ್ಕೆ ಬಂದ್ರೆ ಸಿಂಹದ ಗದಿತು ಎಚ್ಚರ. ನಮಗೆ ಸಲ್ಲಬೇಕಾದಂತಹ ಮನೆಯನ್ನು ಕೇಳಿದ್ರೆ ಏನೋ ಅಹಿತ ನುಡಿತ್ಯ ನೀನು. ಕುಹಕಿ ಹಾಗೆ ಮಾಡಬೇಡ ನೀನು. ನಾನಿರುವಾಗ ಒಂದು ವೇಳೆ ಹೀಗೆ ಮಾಡಿದ್ರೆ ಸೂರ್ಯನ ಮನೆಗೆ, ಅವನ ಮಗನ ಮನೆಗೆ ಕಳಿಸ್ತೇನೆ. ಸುಗ್ರೀವನ ಬಳಿಗ, ಸೂರ್ಯನ ಮಗ ಯಮನ ಮನೆಗೋ. ನನಗೆ ಕೊಂದೇನು ಅಂತ ಹೇಳಿದ್ದು. ಏನು ನೀನು ಸುಧಾರಿಕೆ? ಯಾಕೆ ಯಮನಿಗೆ ಕಳುಹಿಸಲಿಕ್ಕೆ ಅಂದ್ರೆ ಮಧ್ಯವರ್ತಿಯ ನೀನು? ಬಡಮೃಗ ಅಂತ ಭಾವಿಸಿ ಏನು ಮಹಾಲ್ಲ.
ದ್ವಾಪರೋದ್ಭವ ಜಳ್ಳು ಮಾನವ ನೀನೆಲ್ಲ ದ್ವಾಪರೋದ್ಭವ ಜಳ್ಳು ಮಾನವ ನೀನೆಲ್ಲ ದ್ವಾಪರೋದ್ಭವ ಏನು ಬಡ ಮೃಗ ಎಂಬುದಾಗಿ ಭಾವಿಸಿದೆಯಾ? ಬಡವಾಗಿದ ದೇಹ ಅದು ಈಗ ಏನು ಇವಾಗ ಹುಟ್ಟಿದ್ದು ಎಂಬುದಾಗಿ ಭಾವಿಸಿ ಬಿಳಿಯಾದಂತಹ ರೋಮರಾಶಿಗಳ ಮಧ್ಯೆ ಹಾ. ಎಲುಬನ್ನು ಗಮನಿಸಿದ ಅದೆಂತದು? ನನಗೆ ಎಷ್ಟು ವಯಸ್ಸಾಯಿತು ಎಂಬುದಾಗಿ ನನಗೇ ಗೊತ್ತಿಲ್ಲ. ಹೌದಾ? ಕೆಲವರೆಲ್ಲ ಹೇಳುವುದು ಉಂಟು. ನಕ್ಷತ್ರ ಅದೆಲ್ಲ ಯಾವುದು ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ. ಅಂಬುಜಾಸನ ಆಕಳಿಕೆಯಳು ಈ ಕುಂಬಿನಿ ಹುಟ್ಟುವ ಮೊದಲೇ ಜಾಂಬವ ಹುಟ್ಟಿದ ಎಂಬುದಾಗಿ ಹಾ. ಕೆಲವರೆಲ್ಲ ಆಡುವಂತಹ ಮಾತು. ಅದು ನೀನು ಯಾವಾಗ ಹುಟ್ಟಿದ್ದು? ಅಲ್ಲ, ಅದೇ ನನಗೂ ಗೊತ್ತಿಲ್ಲ ಅಂದ್ರೆ ಸರಿ, ನೆನಪಿಲ್ಲ. ಅವರು ಆಡುತ್ತಿರುವ ಅವರು ಆಡುವುದು ಹಾಗೆ. ನಿನ್ನ ಬಗ್ಗೆ? ಹೌದಾ? ಆಡುವುದು ಯಾರು? ಈ ಕುಂಬಿನಿಯಲ್ಲಿ ಹುಟ್ಟಿದವರು. ಆದ್ರೆ ನನ್ನ ಹುಟ್ಟಾದಲ್ಲಿ ಎಲ್ಲಿ? ಸುಮೇರು ಪರ್ವತದಲ್ಲಿ. ಹೌದಾ? ಅಲ್ಲಿ ಬಂದು ಬ್ರಹ್ಮದೇವರು ಆಕಳಿಸಿದ. ಅಲ್ಲಿ ದೊಡ್ಡ ವಿಚಾರವೇ ಉಂಟು ನನ್ನ. ಹೌದಾ? ನಿನಗೆ ಒಂದು ಪ್ರಸಂಗ ಮಾಡಬಹುದು. ಹಾ. ಹೌದೌದು. ಯಾಕೆ ಗೊತ್ತಾ? ಈ ಹಿಂದೆ ಹಾ. ಬ್ರಹ್ಮದೇವನನ್ನು ಪಿತಾಮಹ ಎಂಬುದಾಗಿ ಕರೆಯುವುದು. ಅವನಷ್ಟು ವಯಸ್ಸಾದವರು ಯಾರೂ ಇಲ್ಲ ಎಂಬುದಾಗಿ. ಹಾ. ಸೃಷ್ಟಿ ಮಾಡಿ 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 ಹಾ. ಆಲಸ್ಯ ಬಂತು. ಹಾ, ಹಾ, ಆಲಸ್ಯ ಬರುವಾಗ ಈ ಹಳೆ ಮುದುಕ ಹಾ. ಅಂತ ಬಾಯಿ ತೆರೆದ. ಹಾ. ಪುಳುಕ ಎರಡು ಬಿತ್ತು. ಎಂಥದ್ದು ಹಲ್ಲಲ್ಲ. ಹಾ, ಹಾ. ಬಿದ್ದದ್ದು ಯಾವುದು? ಒಂದು ನಾನು, ಹಾ. ಮತ್ತೊಂದು ನನ್ನ ತಮ್ಮ. ದುಮ್ರ ಎಂಬುದಾಗಿ ನನ್ನ ತಮ್ಮ. ಹಾ. ಅವಷ್ಟು ಪ್ರಚಾರದಲ್ಲಿಲ್ಲ. ಅದೇನು? ಜೃಂಭಾರಂಭದಿಂದ ಹುಟ್ಟಿದ. ಪ್ರಚಾರಕ್ಕೆ ಬರ್ಲಿಕ್ಕೆ ನೀನು ಬಿಡ್ಲಿ? ನಾನು ಬಿಡ್ಲಿಲ್ಲ ಅಂತಲ್ಲ, ಅವ ಪ್ರಯತ್ನ ಮಾಡಿ ಬರ್ಲಿಲ್ಲ. ಓ, ನೀನು ಪ್ರಯತ್ನಿಸಿದ? ಹೌದೌದೌದು. ಜೃಂಭಾರಂಭದಿಂದ ಹುಟ್ಟಿದವನೇ ಜಾಂಬವಾನ್. ಆಕಳಿಕೆಯಿಂದ ಹುಟ್ಟಿದ್ದು. ಹೌದೌದು. ಜಡ. ಸುಮ್ಮನೆ ಜಡದಿಂದ ಹುಟ್ಟಿದ್ದಲ್ಲ, ಜಡ ಹೋಗುವಾಗ ಹುಟ್ಟಿದ್ದು, ಅದು ಹೋಗು- ಹೋಗ್ಲಿಕ್ಕೆ ಹುಟ್ಟಿದ್ದು. ಅದು ಹೋದದ್ದು ಜಡ ಎರಡು. ನಾನು ಹುಟ್ಟಿದ ಮೇಲೆ ಬ್ರಹ್ಮದೇವನ ಆಲಸ್ಯವೇ ಹೋಯ್ತು ಎಂಬುದಾಗಿ. ಬಂದಲ್ಲ ಆಲಸ್ಯ? ಯಾವುದು? ಬ್ರಹ್ಮದೇವ. ನನಗೆ ಆಲಸ್ಯ ಬಂದ ಹಾಗೆ ಕಾಣುತ್ತಾ ಉಂಟು. ಹಾಗಲ್ವ? ನಿನಗೆ ಬಂದದ್ದಲ್ಲ, ಅವರಿಗೆ ಬಂದದ್ದು. ಅದು ನೀನು ಅಲ್ಲ, ಹೋದದ್ದು. ಹೋಗುವಾಗ ಹುಟ್ಟಿದ್ದು ನಾನು. ಆಲಸ್ಯ ಹೋಗುವಾಗ. ಯಾವಾಗ ಹುಟ್ಟಿದ್ದೇನೆ? ಹರಗಿರಿಜೇರಿಗೆ ಮದುವೆ ಆಗುವಂತಹ ಸಮಯದಲ್ಲಿ 19 ವಯಸ್ಸು. ಯಾರಿಗೆ? ಗಿರಿಜೆಗೆಲ್ಲ, ನನಗೆ. ಅವರ ಮದುವೆಯಲ್ಲಿ ಸ್ವಲ್ಪ ತೆಕೊಳ್ಳಿ ಕುಡೀರಿ, ಸ್ವಲ್ಪ ತೆಕೊಳ್ಳಿ ಕುಡೀರಿ ಎಂಬುದಾಗಿ ಕೊಟ್ಟವ ನಾನು. ಪಾನಕ ಒಂದಾಯ್ತಾ? ಮತ್ತೊಂದು ಈ ಹಿಂದೆ ಬಲಿಚಕ್ರವರ್ತಿ ಇದ್ದ, ನೆನಪುಂಟಾ? ನಿನಗೆ ನೆನಪಿಲ್ಲಿಂದ ಅವ ಯಾಗ ಮಾಡುತ್ತೀರ? ಯಾವಾಗ ಮರೆತ್ರಲ್ವ? ಅಲ್ಲ, ಎಲ್ಲಾದ್ರೂ ಇದ್ರೆ ನೆನಪಿದ್ರೆ. ಬಲಿಚಕ್ರವರ್ತಿ ಯಾಗ ಮಾಡಿದ. ಅವನ ಯಾಗಶಾಲೆಯಲ್ಲಿ ಎಲ್ಲಾ ಪರಿಕರಣವನ್ನು ತಂದು ಕೊಡುತ್ತಾ ಇದ್ದವ ನಾನು. ಎರಡಾಯ್ತು. ಹೌದು. ಕೊನೆಗೆ ವೈಕುಂಠವಾಸಿ ಶ್ರೀಹರಿ ವಾಮನ ರೂಪದಿಂದ ಬಂದ. ಬಳಿಯನ್ನು ರಸಾತಲಕ್ಕೆ ತಳ್ಳುವಾಗ ತ್ರಿವಿಕ್ರಮನಾಗಿ ಬೆಳೆದು ನಿಂತ. ಅಂತಹ ಸಮಯದಲ್ಲಿ ಪ್ರಪಂಚವೆಲ್ಲವನ್ನು ಜಾಗಟ್ಟೆಯನ್ನು ಹೊಡೆಯುತ್ತಾ ಬಂದವ ನಾನು. ಹರಿದರ್ಶನ ನೋಡಿ, ತ್ರಿವಿಕ್ರಮ ರೂಪವನ್ನು ನೋಡಲು ಮರೆಯದಿರಿ ಎಂಬುದಾಗಿ ಪ್ರಚಾರ ಮಾಡಿಕೊಂಡು ಬಂದವ. ಆಮೇಲೆ ಸಮುದ್ರ ಮದನಂತಹ ಕಾರ್ಯ ನಡೆಯಬೇಕಿದ್ರೆ ಔಷಧಿಯ ಸತ್ವವನ್ನು ತಂದೆಲ್ಲ ಸಮುದ್ರಕ್ಕೆ ಹಾಕಿದವ ನಾನು. ಅಂತಹ ಯೋಗ್ಯತೆ ಉಳ್ಳಂತಹ ನನ್ನ ಮುಂದೆ ಮಾನವ ಜನ್ಮನವ ಬದುಕುವ ಆಸೆ ಇದ್ರೆ ನಾಟ್ಯೋ ಇಲ್ಲ ಹೊಂದೇನು ನೋಡಿ. ಕಿರುಬೇಡಿನೊಳಗೆ ನಾನು
ವರ ವರವೇನು ವರದೆಯದೆ ಇರು ಬೆಟ್ಟದೊಳಗೆ ನಾನು ಗೋವರ್ಧನ ಗಿರಿಯ ನದಿಗೆ ಇಳಿದು ನಂದಗೋಕುಲದಲ್ಲಿ ಬೆಳೆದದ್ದು ಅಂತ ನನ್ನ ಬೆಳವಣಿಗೆಯ ಕಾಲದಲ್ಲಿ ನಾನು ಎಳೆಯನಾಗಿದ್ದಾಗ ಮಾಡಿದಂತಹ ಹಲವು ವಿಷಯದಲ್ಲಿ ಒಂದನ್ನು ಹೇಳ್ತೇನೆ ಕೇಳಿ. ಹಲವು ವಿಷಯನ್ನು ಮಾಡಿ ಆ, ಯಾವಾಗ ವಿಷಯ ಅಂದ್ರೆ ಹಲವು ಘಟನೆಗಳು. ನಿನ್ನನ್ನು ನೋಡುವಾಗಲೇ ಒಂದು 16ಕ್ಕಿಂತ ಹೆಚ್ಚು ಆದ ಹಾಗೆ ಕಾಣುವುದು. ಹಾ. ಮತ್ತೆ ಯಾವಾಗ ಸಾಧನೆ ಮಾಡಿ 8ನೇ ವರ್ಷದಲ್ಲಿ ನಾನು ನಂದಗೋಕುಲವನ್ನು ಬಿಟ್ಟಿದ್ದೆ. ಹಾ, ಹಾಗಾದ್ರೆ ಹರೆಯ 8ರ ಒಳಗೆ ನಾನು ಎಷ್ಟೆಲ್ಲ ದಿಟ್ಟತನವನ್ನು ಮೆರೆಸಿದ್ದೇನೆ ಎನ್ನುವುದನ್ನು ಈಗ ಹೇಳಿದ್ರೆ ನೀನೇ ಅಂದಂತೆ ಬಹಳ ಸಮಯ ಬೇಕಾದೀತು. ಹೌದಾ? ಒಂದನ್ನು ಹೇಳ್ತೇನೆ ಕೇಳು. ಯಾವುದು? ನಮ್ಮ ನಂದಗೋಕುಲ ಎನ್ನುವುದು ಸಮೃದ್ಧವಾಗಿ ಬೆಳೆಯುವುದಕ್ಕೆ ಕಾರಣವಾದದ್ದು ಅಲ್ಲಿ ಗೋವರ್ಧನ ಎನ್ನುವಂತಹ ಪರ್ವತ. ಹಾ, ಆದ್ರೆ ನಂದಗೋಕುಲದ ಮಂದಿಗಳೆಲ್ಲ ಕಾರಣನಾದವನು ಇಂದ್ರ ಎನ್ನುವ ಹಾಗೆ ಇಂದ್ರ ಪೂಜೆಯನ್ನು ಮಾಡುತ್ತಿದ್ದರು. ಹಾ, ಅದಲ್ಲ ಅಂತ ನಾನು ಹೇಳಿದೆ. ನಿಜವಾಗಿ ನಾವು ಮಾಡಬೇಕಾದದ್ದು ಗೋವರ್ಧನ. ಗೋವರ್ಧನ ಅನ್ನುವುದು ನಮ್ಮ ವೃದ್ಧಿಗೆ ಕಾರಣವಾಗಿದೆ, ಅದನ್ನೇ ಮಾಡೋಣ ಎನ್ನುವ ಹಾಗೆ ಆಡಿದೆ. ಹಿರಿಯರು ನಂದಗೋಕುಲದ ಎಲ್ಲಾ ಮಂದಿಗಳು ಅದನ್ನು ಒಪ್ಪಿದ್ರ ಪೂಜೆ ಆರಂಭವಾಯಿತು. ಆರಂಭವಾಗಿ ಇನ್ನೇನು ದಿನ ಕಳೆಯಬೇಕು ಎನ್ನುವಾಗ ಬಂದನಲ್ಲ ಇಂದ್ರ. ಹಾ, ಕುಪಿತನಾಗಿ ಬಂದದ್ದವ. ಯಾವತ್ತೂ ನಿನಗೆ ಸ್ವಲ್ಪ ತಲೆ ಸರಿ ಇಲ್ವಾ? ಯಾಕೆ? ಮಾಡುವುದೇ ಮಾಡ್ಬೇಕು. ಅಧಿಕ ಪ್ರಸಂಗ ಹೊಸತ್ತು ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ? ಮತ್ತೆ ಹೊಸತ್ತು ಇಲ್ಲ ಹಳತ್ತು ಇಲ್ಲ ಹಾಗಾಗುದು ಯಾಕೆ ಗೊತ್ತುಂಟ? ಈಗ ನಿನ್ನ ಹಿರಿಯರು ಮಾಡ್ತಾ ಇದ್ರ ಗಿರಿ ಪೂಜೆ, ಅದನ್ನೇ ಮುಂದುವರಿಸಬೇಕಿತ್ತು. ಮತ್ತೆ ಯಾಕೆ ನಿನಗೆ ಪರಂಪರೆಯನ್ನು ಬಿಡುವ ಕೆಲಸ? ಅದಲ್ಲ, ಯಥಾರ್ಥ ಏನು ಗೊತ್ತುಂಟ? ಈ ಪರಂಪರೆ ಅಂದ್ರೆ ಎಂತದ್ದು ಗೊತ್ತುಂಟ? ಹಿರಿಯರು ಮಾಡಿದ್ದು. ಹೌದು, ಅದೇ ಹಿರಿಯರು ಮಾಡಿದ್ದಾರೆ. ಹಿರಿಯರೇನೋ ಗೊತ್ತಿಲ್ಲದೆ ಮಾಡಿದ್ದಾರೆ. ಮತ್ತೆ ಕೆಲವರಿಗೆ ಪರಂಪರೆ ಏನು ಅಂತ ಗೊತ್ತಿಲ್ಲ. ಯಾರ ಹತ್ರ ಕೇಳುವುದು, ಅವರದನ್ನು ಸರಿಯಾಗಿ ಹೇಳಿಕೊಡುವುದಿಲ್ಲ, ಏನೋ ಹೇಳ್ತಾರೆ, ಅದನ್ನು ಅವರು ಮಾಡುವುದು. ಆಮೇಲೆ ನನ್ನ ಹಾಗೆಲ್ಲ ನಾನು ಬದಲಿಸಿದ್ದೇನೆ. ಆಮೇಲೆ ಸ್ವಲ್ಪ ತಿಳಿದವರು ಬಂದ್ರೆ ಯಥಾರ್ಥ ಏನು ಎನ್ನುವುದು ಗೊತ್ತಾಗ್ತದೆ. ನನಗೆ ಗೊತ್ತಿತ್ತು, ನಾವೆಲ್ಲ ಬದುಕುವುದಕ್ಕೆ ಕಾರಣವಾದದ್ದು ಆ ಗೋವರ್ಧನ ಎನ್ನುವಂತಹ ಬೆಟ್ಟ. ಅಲ್ಲೇ ಇತ್ತು ಸಸ್ಯ ಸಂಪತ್ತು. ನೀನೇ ಅಂದಂತೆ ಔಷಧೀಯ ಅಂಶಗಳುಳ್ಳಂತಹ ಅದೆಷ್ಟೋ ಸಸ್ಯರಾಶಿಗಳಲ್ಲಿತ್ತು. ಎಲ್ಲವರ ಬದುಕಿಗೂ ಅದು ಚೆನ್ನಾಗಿಯೇ ಒದಗಿ ಬರುತ್ತಿತ್ತು ಎನ್ನುವ ಕಾರಣಕ್ಕಾಗಿ ಅದನ್ನೇ ಪೂಜಿಸೋಣ ಎನ್ನುವ ನನ್ನ ಮಾತನ್ನು ಮನ್ನಿಸಿ ಪೂಜಿಸಿರುವಾಗ ಮುಸಲಧಾರೆಯ ಮಳೆಯನ್ನೇ ಸುರಿಸಿದ ಕುಪಿತನಾಗಿ ಇಂದ್ರ ಒಂದು ದಿವಸವೋ 2 ದಿವಸವೋ ಸತತ 7 ಹಗಲು 7 ರಾತ್ರಿ ಅಂದ್ರೆ 7 ದಿವಸಗಳ ಕಾಲ ಮಳೆಯನ್ನು ಸುರಿಸುವುದಕ್ಕೆ. ಆಗ ನಮ್ಮವರು ಗೋಪಾಲಕರು, ಸುದತಿಯರು, ಗೋವುಗಳೆಲ್ಲರೂ ಹಾ ಹಾ ಕೃಷ್ಣ ಅಂತ ನನ್ನನ್ನು ಗೋಗರೆದು. ಹೌದು ಹೌದು, ಅಲ್ಲಿ ನನ್ನನ್ನು ಕೃಷ್ಣ ಅವರ ಹಾಹಾಕಾರ ಮಾಡಿ ಭಯದಿಂದ. ಹಾಗೆ ನಾನೇನು ಮಾಡಿದೆ, ಯಾರೂ ಹೆದರಬೇಕಾದದ್ದಿಲ್ಲ, ನಮ್ಮನ್ನು ರಕ್ಷಿಸುವಂತಹ ಗೋವರ್ಧನಾದ್ರಿಯೇ ನಿಮ್ಮನ್ನು ರಕ್ಷಿಸಿದೆ ಎನ್ನುವುದನ್ನು ಹೇಳಿದರು. ಆ ಕೂಡಲೇ ನನ್ನ ಕಿರುಬೆಟ್ಟಿನೊಳಗೆ ಆ ಗೋವರ್ಧನ ಪರ್ವತವನ್ನೇ ಆಧರಿಸಿದೆ. ಗೋಪಾಲಕರು ಎಲ್ಲರೂ ಬಂದು ಆ ಗಿರಿಯ ಅಡಿಯಲ್ಲಿ ಕಿರುಬೆರಳು. ಅದೇ ಬೆರಳ? ಹೌದು. ಅದಕ್ಕೆ ಅದು ಬಾಗುದಿಲ್ಲ. ನಾನು ಆಗದಿಂದ ನೋಡ್ತಾ ಇದ್ದೇನೆ, ಬಾಗುದಿಲ್ವ? ಬಾಗದೇನು? ಈಗ ಆಗ ಹೀಗಿತ್ತು, 1 ವಾರ ಹಿಡಿದು ನಿಂತದ್ದು. ಆಗ ಅವರನ್ನೆಲ್ಲ ರಕ್ಷಿಸಿದ. ಆಗ ಏನಾಯ್ತು, ಸಾಕಾಗಿ ಹೋಯ್ತು. ಯಾರಿಗೆ ಹಿಡ್ದ? ನನಗಲ್ವೋ, ಆ ಇಂದ್ರನಿಗೆ ಮಳೆ ಸುರಿಸಿ, ಆ ಮೇಘಾಧಿಪನಿಗೆ, ಅಗ್ನಿಗೋ ವರುಣನಿಗೆ ವಾಯುಗೋ ಎಲ್ಲವರಿಗೂ ಸಾಕಾಯಿತು. ಬಂದರಲ್ಲ ಸುರಭಿಯ ಜೊತೆಗೂಡಿ ಸುರಪಾಲ ಬಂದನು ಸುರವರನಿದ್ದಲ್ಲಿಗೆ ಅಂತ. ಅಂದ್ರೆ ನಾನಿದ್ದೇನೆ, ಸುರರಿಗೆ ವರವೀಯುವಂತಹ ಸಾಮರ್ಥ್ಯ ನನ್ನಲ್ಲುಂಟು ಎನ್ನುವುದನ್ನು ಆಡುತ್ತಲೇ ಅವ ಬಂದ. ಆಮೇಲೇನು, ನೀನೇ ಗೋವಿಂದ. ಗೋ ಅಂದ್ರೆ ವೇದ, ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ಧರ್ಮ ಎನ್ನುವುದನ್ನೆಲ್ಲ ವ್ಯಾಖ್ಯಾನ ಮಾಡಿ ನನಗೆ ಗೋವಿಂದರಾಜ ಪಟ್ಟಾಭಿಷೇಕವನ್ನು ಮಾಡಿದನು. ನನಗೆ ಆಗ ನನಗೊಂದು ಕೊಳಲು ಕೊಟ್ಟಿದ್ದಾನೆ, ವೇಣು ಪ್ರದಾನ. ಅದೇ ಸಮಾರಂಭ ಎಳವೆಯಲ್ಲಿಯೇ ನನಗೆ ಆಗಿದೆ, ಗೊತ್ತುಂಟ? ಪ್ರತಿಭಾ ಪುರಸ್ಕಾರ ಎನ್ನುವ ಹಾಗೆ ಮಾಡಿದ್ದು. ಹಾಗೆಂದು ನನ್ನ ಪ್ರತಿಭೆಯನ್ನು ದೇವತೆಗಳೇ ಮೆಚ್ಚಿದ್ದಾರೆ ಎನ್ನುವಾಗ ಗಿರಿಯನ್ನು ಎತ್ತಿದ್ದೇನೆ. ಯಾವುದೇ ಮೇರು ಪರ್ವತಗಳಿಗೆ ನಾನು ಹೆದರುವವನೇ ಅಲ್ಲ. ಒಂದು ಸಣ್ಣ ಪರ್ವತವನ್ನು ನಿನಗೆ ಅಲ್ಲಾಡಿಸಿ ಆದೀತ ಹೇಳು? ಯಾವುದು? Zedu
ಪರ್ವತವನ್ನೇ ಎತ್ತಿದ್ದೇನೆ ಎಂಬುದಾಗಿ ಹೇಳುವಾಗ ಯಾರ ಮುಂದೆ ಎಂಬುದಾಗಿ ಯೋಚನೆ ಮಾಡಬೇಕು. ಹುಟ್ಟಿದ ಮೇಲೆ ಪರ್ವತವನ್ನೇ ನೋಡದೇ ಇರುವಂತಹ ವ್ಯಕ್ತಿಯ ಮೇಲೆ ಆದ್ರೆ ಆಡು ನಿನ್ನ ಸಾಧನೆಯ ಕೆಲಸ. ಒಂದು ಗಿರಿ ಅಲ್ಲಾಡಿಸ್ಲಿಕ್ಕೆ ನಿನ್ನಿಂದ ಆದೀತ? ನಾನು ಮಾಡಿದಂತಹ ಸಾಧನೆಯನ್ನು ಕೇಳಿದ್ರೆ ಮೂಗಿನ ಮೇಲೆ ಬೆರಳಿಡ್ತೀನಿ ನೀನು. ಆಶ್ಚರ್ಯವಾದೀತು ನಿನಗೆ. ಯಾಕೆ? ಏನು ಸಾಧನೆ ಅದು? ಕಳೆದ ಯುಗ ತ್ರೇತಾಯುಗ. ತ್ರೇತಾಯುಗದಲ್ಲಿ ಶ್ರೀರಾಮನ ಬಂಟನಾಗಿದ್ದವ ನಾನು. ನನಗೆ ನೀನು ಅಲ್ಲ, ನನಗೆ ಗೊತ್ತಿಲ್ಲ ಅಂತ. ನೀನು ದೊಡ್ಡ ಅಧಿಕ ಪ್ರಸಂಗ. ಈ ಪ್ರಸಂಗ ಮುಗಿಯುವುದಕ್ಕಿಂತ ಮುಂಚೆ ನೀನು ಸಾಯ್ತಿ ಪೆಟ್ಟು ತಿಂದು. ರಾಮನ ಯೋಗ್ಯತೆಯಲ್ಲಿ ನಿನ್ನ ಯೋಗ್ಯತೆಯಲ್ಲಿ ನಾನೇನು ಹೇಳಿದ್? ನನಗದು ಗೊತ್ತಿಲ್ಲ ಅಂತ ಹೇಳಿ ನನಗೆ ಅಂತ ಹೇಳುವಾಗಲೇ ನೀನು ಜೋರು ಮಾಡಿ. ಬಾಕಿತ್ತ ರಾಮನ ಯೋಗ್ಯತೆ ಅಷ್ಟುಂಟು. ಅವನ ಸೇವಕನಾಗಿದ್ದವ ನಾನು. ನೀನು ಈ ಹಿಂದೆ ದುರುಳ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿರಿಸಿದ. ಹೌದೌದು. ಕರೆತರ ಬೇಕಿದ್ರೆ ಅದಕ್ಕೆ ಪ್ರತಿಬಂಧಕವಾದ್ದೇ ಸರದಿ. 100 ಯೋಜನೆ ಉಳ್ಳಂತಹ ಸಮುದ್ರವನ್ನು ದಾಟುವುದು ಹೇಗೆ ಎಂಬುದಾಗಿ ಯೋಚನೆ ಮಾಡುವಾಗ ಸಾಗರನೇ ಬಂದು ರಾಮದೇವರಿಗೆ ಉತ್ತರಿಸಿದ. ಸೇತುವೆಯನ್ನು ನಿರ್ಮಿಸಿ, ಕಲ್ಲು ಬಂಡೆ ಬೆಟ್ಟ ಇದನ್ನೆಲ್ಲ ತಂದು ಸೇತುವೆಯನ್ನು ನಿರ್ಮಿಸಿ ಎಂಬುದಾಗಿ. ಪಕ್ಕನೆ ಕಪಿವೀರರೆಲ್ಲರೂ ಒಪ್ಪಿದ್ರು. ನೀನು ಒಪ್ಲಿಲ್ವಾ? ನಾನು ಒಪ್ಪಿದೆ. ಆದ್ರೆ ಹೊಂತಕಾರಿ ಕಪಿಗಳಲ್ವಾ. ಮೊದಲೇ ಹೊಂತಕಾರಿತ್ವ, ಆಮೇಲೆ ಕಪಿ ಬುದ್ಧಿ, ಚಪಲ ಬುದ್ಧಿ. ಹತ್ತಿರದಲ್ಲಿರುವಂತಹ ಬೆಟ್ಟವನ್ನೆಲ್ಲ ಪಟ ಪಟ ಪಟನ ತಂದು ಹಾಕಿದ್ರು ನೀರಿಗೆ. ನಾನು ತರಬೇಡುವ ಬೆಟ್ಟ ನೋಡುವಾಗ ಹತ್ತಿರದಲ್ಲಿ ಬೆಟ್ಟ ಇಲ್ಲ. ನಾನು ಉತ್ತರದ ಕಡೆಗೆ ನಡೆದೆ. ದಕ್ಷಿಣದ ದಂಡೆಯಲ್ಲಿ ಸಮುದ್ರ ನಿರ್ಮಾಣ, ನಾನು ಉತ್ತರದ ಕಡೆಗೆ ನಡೆದೆ. ಯಾಕೆ? ಔದಾಸೀನ್ಯದಿಂದ ಅಲ್ಲ, ತರ್ಲಿಕ್ಕೆ ಹುಡುಕಿಕೊಂಡು ಹೋಗುವಾಗ ಇಲ್ಲ, ಆಯಾಸ ಆಗ್ಲಿಲ್ಲ. ಒಂದು ಬಿಳಿ 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 ಬೆಟ್ಟ. ಇದೇ ಶ್ರೀರಾಮನ ಸೇತುವೆಗೆ ಸರಿಯಾದಂತಹ ಬೆಟ್ಟ ಎಂಬುದಾಗಿ ಹೀಗೆ ಕೈ ಹಾಕಿ, ಅಲ್ಲ ಬೆಟ್ಟವೇ, ಕೈ ಹಾಕಿ ಹತ್ತಿಯೆಲ್ಲ ಹೆಚ್ಚು ಉಂಟಂತೆ. ಹೌದೌದು, ಕೈ ಹಾಕಿದೆ, ತರಲಿಲ್ಲ. ಕೈ ಹಾಕಿ ಬೇರು ತುಂಡಾಗಿದೆ. ಅಂದ್ರೆ ಇನ್ನು ಪರ್ವತಕ್ಕೆ ಬೇರುಂಟ ಅಂತ ಕೇಳಬೇಡ. ನೀನು ಹೇಳಿದೆಯಲ್ಲ, ತಳ ಬಿಟ್ಟಿದೆ. ಹೌದೌದು. ಅಲ್ಲ, ಅಷ್ಟೊತ್ತಿಗೆ ಹಿಂದಿನಿಂದ ಒಂದು ಶಬ್ದ, ಅಯ್ಯೋ ಅಯ್ಯೋ ಜಾಂಬ ಹಿಂದಿನಿಂದ ಒಂದು ಧ್ವನಿ, ಅಯ್ಯೋ ಅಯ್ಯೋ ಜಾಂಬ ಅವರು ಏನ್ ಮಾಡ್ತಾ ಇದ್ದೀರಿ? ಸ್ವಲ್ಪ ಪರಿಚಯದವರು ಯಾರು ಅಂತ ಪಕ್ಕ ನೋಡುವಾಗ ಶಂಕರ ದೇವರು ಭರ್ಗ ಬಂದದ್ದು. ಭರ್ಗರು ಅಂದ್ರೆ ನಮಗೆ ಪ್ರಿಯವಾದ ಯಾವುದು? ಭರ್ಗ. ಹೌದು, ಎಳೆಯವರಾಗಿದ್ದ ಭರ್ಗರು ಪರಮೇಶ್ವರ ದೇವರು, ಪರಮ ಕೃಪಾಳುವಾದಂತಹ ಪರಮೇಶ್ವರನ ಆರಾಧಕರು ನಾವು. ಆದ್ರಿಂದ ಅವರು ನಮಗೆ ಪ್ರಿಯವಾದವರು. ನೀನು ಭರ್ಗ ಅಂತ ಹೇಳ್ತೀವಿ, ನಮಗೆ ಹಾಗಾಗುದಿಲ್ಲ. ಭರ್ಗರು ಸರಿ. ಪಕ್ಕ ನೋಡುವಾಗ ಅವರು ಅಂಬ ಅವರಿಗೆ ಏನ್ ಮಾಡ್ತಾ ಇದ್ದೀರಿ? ಅದು ನನ್ನ ಮನೆ, ಅದನ್ನೆಲ್ಲಿಗೆ ತಗೊಂಡೋಗುದು? ಅಷ್ಟೊತ್ತಿಗೆ ಹೇಳಿದೆ, ರಾಮ ಸೇತುವೆ ಆಗ್ತಾ ಉಂಟು, ಪರ್ವತ ಬೇಕು. ಜಾಂಬವರೇ, ನೀವು ಅವಸರ ಮಾಡಿ ನನ್ನ ಮನೆಯನ್ನು ತೆಗೆಯಬೇಡಿ. ನೀವು ಒಂದು ವೇಳೆ ಈ ಕೈಲಾಸವನ್ನು ಅಲುಗಾಡಿಸಿದ್ದೇ ಹೌದಾದ್ರೆ ನಾಳೆ ಪ್ರಳಯವಾದೀತು. ಪ್ರಳಯವಾದರೆ ಪ್ರಪಂಚದಲ್ಲಿ ಏನು ಇರುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕೈಲಾಸವನ್ನು ನೀವು ತಗೊಂಡೇ ಹೋದದ್ದೇ ಹೌದಾದ್ರೆ ಕತೆ ಕೈಲಾಸ ಆಗ್ತದೆ. ಜಾಂಬವರೇ ಬೇಡ, ಅವಸರ ಮಾಡಬೇಡ. ಕತೆ ಕೈಲಾಸ ಅಂದ್ರೆ ಕೈಲಾಸದ ಕತೆ ಬೇರೆ ಯೋಚನೆ ಮಾಡಬೇಡಿ. ನಿಮಗೆ ಪರ್ವತ ಅಲ್ವಾ, ಅಲ್ಲಿ ಇಲ್ಲೆಲ್ಲ ಉಂಟು, ತಗೊಂಡೋಗಿ ಎಂಬುದಾಗಿ. ನೋಡುವಾಗ ಪರ್ವತ ಇತ್ತು, ಕಿತ್ತೆ. ಆವಾಗ ಲೆಕ್ಕ ಮಾಡಲಿಲ್ಲ, ಮತ್ತೆ ಲೆಕ್ಕ ಮಾಡಿದೆ. ಶಿರದಲ್ಲಿ 8 ಅದ್ರಿ, ಭುಜದಲ್ಲಿ 4 ಅದ್ರಿ, ಕಂಕುಳ ಅಡಿಯಲ್ಲಿ 2 ಅಂಗೈಯಲ್ಲೊಂದೊಂದು, ಅಂಗ್ರಿಯಲ್ಲಿ 2 22 ಪರ್ವತವನ್ನು ತಂದು ಹಾಕಿದೆ. ಕೂಡಲೇ 20 ನೋಡ್ತಿದ್ರೆ ನಾನು ನೋಡ್ತಿದ್ರೆ ಆಗ ನಿಮ್ಮ ಒಂದು ಭಂಗಿ ಹೇಗಿರ್ಬೋದು? ನಾನು ಹೀಗೆ ತಂದು ಹಾಕಿದ ಕ್ಷಣವೇ 20 ಯೋಜನ ಅಗಲ ಸೇತುವೆ, 10 ಯೋಜನ ಉದ್ದ. ಬೇರೆ ಒಂದೇ ಒಂದು ಕಪಿತನಂತಹ ಕಲ್ಲು ಕೂಡ ಎಡೆಗೆ ಹಾಕ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಪರ್ವತ, ಇಷ್ಟಿಷ್ಟಕ್ಕಿದ್ದದ್ದು ಹಿಡ್ಕೊಂಡು ಬಂದದ್ದಲ್ಲ. ಆದ್ರಿಂದ ನನ್ನ ಸಾಧನೆಯ ಮುಂದೆ ಇದೆಲ್ಲ ಎಂತದ? ಹೌದಾ ಸಾಧನೆ? ನಾನೇನು ಸಾಧನೆ ಮಾಡಿದನ್ನು ಈಗ ಮಾಡುವ ಮೂಲಕ ತೋರಿಸುವುದಲ್ಲ, ಮಾಡುವ ಮೂಲಕ
ಹರ 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 ಅನ್ನುವಂತಹ ಉದ್ಗಾರವೇ ನನ್ನ ಬಾಯಿಂದ ಬರುತ್ತಾ ಉಂಟು. ಯಾಕೆ? ಸಾಮಾನ್ಯ ಮಾನವ ಎಂಬುದಾಗಿ ಯೋಚನೆಯನ್ನು ಮಾಡಿ ಒಂದಲ್ಲ ಎರಡಲ್ಲ 28 ದಿವಸದ ಯುದ್ಧ ಮೊದಲಿಗೆ ನನ್ನ ಕೈಯ ಮೇಲೆ ಹುಟ್ಟಾಯಿತು. ಆಮೇಲೆ ನನ್ನ ಶಕ್ತಿ ಗ್ರಾಸವಾಗುತ್ತಾ ಬಾಯಿಯಲ್ಲಿ ಬಿಳಿ ನೊರೆ ಹೊರಗೆ ಬರುವ ಹಾಗಾಗಿ ಬಂದವ ಸಾಮಾನ್ಯ ಮಾನವ ಅಲ್ಲ ಎಂಬುದೇ ಸತ್ಯ. ಯಾಕೆ? ಸಾಮಾನ್ಯ ಮಾನವನಾದ್ರೆ ಜಾಂಬವನೊಡನೆ ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಬಂದವ ಯಾರು ಎಂಬುದಾಗಿ ಯೋಚನೆ ಮಾಡಿದ್ರೆ ಗೊತ್ತಾಯಿತು. ಈ ಪ್ರಪಂಚದ ಸಕಲ ಜೀವರಾಶಿಯನ್ನು, ಈ ಪ್ರಪಂಚವನ್ನು ಪಾಲಿಸುವುದೇ ಓಂಕಾರ ಅಂದ್ರೆ ಪರಬ್ರಹ್ಮ ಸ್ವರೂಪ. ಅದೇ ಒಂದೊಂದು ರೂಪವಾಗಿ ಒಂದೊಂದು ಉದ್ಯೋಗದಲ್ಲಿರುವುದು. ಸೃಷ್ಟಿ ಮಾಡುವಂತಹ ಬ್ರಹ್ಮದೇವ, ಪಾಲಿಸುವಂತಹ ವೈಕುಂಠವಾಸಿ ಶ್ರೀಹರಿ, ಲಯಗೊಳಿಸುವಂತಹ ಶಂಕರ. ಬ್ರಹ್ಮದೇವ ಬಂದ್ರೆ ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿಸಿದಂತಹ ತಂದೆ ಮುನಿಯುವಂತಹ ಕೆಲಸ ಮಾಡಿದೆ ಎಂಬುದಾಗಿದ್ರೆ ಪ್ರಪಂಚದಲ್ಲಿ ಜಾಂಬವನಿಗೆ ಬದುಕು ಬೇಕೇ ಇಲ್ಲ. ಹರ ಬಂದರೆ ಇಲ್ಲ. ನನ್ನಲ್ಲಿ ಸತ್ಯವನ್ನು ಗೈದಾತ ಮಿತ್ರನೊಡನೆ ಯುದ್ಧವನ್ನು ಮಾಡುವುದಕ್ಕಾಗಿ ಒಂದು ವೇಳೆ ಹರ ಬಂದ್ರೆ ನಾನು ಮಿತ್ರಘಾತಕನಿದ್ದೇನೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಬದುಕುವಂತಹ ಯೋಗ್ಯತೆ ಎಲ್ಲಿ ಉಂಟು? ಇಲ್ಲ. ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣ ಬಂದನೆ, ನೀನೇ ಸರ್ವಸ್ವ ಎಂಬುದಾಗಿ ಒಪ್ಪಿದಂತಹ ಶ್ರೀಹರಿಯೇ ಈ ರೀತಿಯಾಗಿ ಬಂದು ಜಾಂಬವನನ್ನು ಶಿಕ್ಷಿಸುತ್ತಾನೆ ಎಂಬುದಾಗಿದ್ರೆ ಜಾಂಬವನಿಗೆ ಜೀವನ ಬೇಕೇ? ಅಯ್ಯ ಮಾನವ, ನೀನು ಯಾರು ಎಂಬುದು ನಿಜವಾಗಿ ಹೇಳಯ್ಯ. ಯಾರಯ್ಯ? ನಾನು ಯಾರು ಎನ್ನುವುದನ್ನೊಮ್ಮ ಸರಿಯಾಗಿ ಪರಿಗಿರುದ ಜಾಪವದು ನೇತ್ರದಿ ಸುರಿಸುದಾನಂದಾಶುಗನು ತರದಲ್ಲಿ ಬಂದಡಿಗೆರೆ ಕರಗಳ ಮುಗಿದು ರಾಮ ಜಯ ರಘುಕುಲ ಜಲ ನಿಧಿ ಸೋಮ, ಜಯ ರಘುಕುಲ ಜಲ ನಿಧಿ ಸೋಮ. ರಾಮ ಶ್ರೀರಾಮ ಜಯ ರಾಮ. जय रघुकुल जल निधि सोम, जय रघुकुल जल निधि सोम. राम राम जय विमर्दन जय जय, राम जय विमर्दन जय जय. राम नाम पापाई गुनागर, राम जय रघुकुल जल निधि सोम, जय रघुकुल जल निधि सोम. श्री ಧೀರಂ ರಾಜೀವ ನೇತ್ರಂ ರಘುವಂಶನಾಥಂ ಕಾರುಣ್ಯ ರೂಪಂ ಕರುಣಾಕರಂ ತು ಶ್ರೀರಾಮಚಂದ್ರ ಶರಣ್ಯೇ ಪ್ರಪಂಚಿ. ಜಯ 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 ಜಯ. ದೇವಾ, ನಿನ್ನ ಈ ರೂಪವನ್ನು ಕಂಡು ನನ್ನ ಜನ್ಮವೇ ಪಾವನ ಆಯಿತು. ನೀನಿಲ್ಲದೆ ಇರುವಂತಹ ಬದುಕಿನಲ್ಲಿ ಏನಿದೆ ಸತ್ವ, ನೀನಿಲ್ಲದೆ ಇರುವಂತಹ ಪ್ರಪಂಚದಲ್ಲಿ ಏನಿದೆ ಸಾರ. ಯಾವಾಗ ನಿನ್ನನ್ನು ನೋಡುತ್ತೇನೋ ಎನ್ನುವ ಹಾಗೆ ಇಷ್ಟರ ತನಕ ಹಬ್ಬಹಪ್ಪಿಸುತ್ತಾ ಇದ್ದವ. ದೇವಾ, ನೀನೇ ನನ್ನ ಗುಹೆಗೆ ಬಂದಂತಹ ಸಮಯದಲ್ಲಿ ನೀನೇ ಎನ್ನುವುದು ಅರ್ಥವಿಸುವುದಕ್ಕೆ ಆಗದೆ ಹೋಯಿತು. ದೇವರೇ, ನಿನ್ನ ಪಾದ ಪೂಜೆಯನ್ನು ಮಾಡಬೇಕಾದಂತಹ ಕೈಯಿಂದ ನಿನಗೆ ಹೊಡೆಯುವುದಕ್ಕೆ ಮುಂದಾದೆ. ಯಾವ ಪಾದವನ್ನು ತೊಳೆದು ತೀರ್ಥ ಎಂಬುದಾಗಿ ಸೇವಿಸಬೇಕಿತ್ತೋ ನನ್ನ ಪಾದದಿಂದ ನಿನಗೆ ತುಳಿಯುವುದಕ್ಕಾಗಿ ಮುಂದಾದೆ.
ಯಾವ ನಾಲಿಗೆಯಿಂದ ನಿನ್ನ ನಾಮಸ್ಮರಣೆಯನ್ನು ಮಾಡಬೇಕಿತ್ತು ಆ ನಾಲಿಗೆಯಿಂದ ಬಂದ ಹಾಗೆ ನೀವ ನಿನ್ನ ಭಕ್ತನ ಮೇಲೆ ಯಾಕೆ ಈ ರೀತಿಯಾದಂತಹ ಶರಣನಿಯವರಿದು ಪಿಂದಗೆ ಉರಿದಿಯ ನಗಲ್ ಬರಿದು ಪಿಂದಗೆ ಉರಿದಿಯ ನಗಲ್ ಬರಿದು ದರುಜನವಿಯು ವಿಮೂಲಿನ ಎಲೆಗಳು ದರುಜನವಿಯು ವಿಮೂಲಿನ ಎಲೆಗಳು ಇರು ನೀನಾರೆಯ ಬುಧ ಮರಿದಿಯೇ ಶರಣನೆಯವರಿದು ಪಿಂದಗೆ ಉರಿದಿಯ ನಗಲ್ ಬರಿದು ಶರಣ ಸರ್ವಶ್ರೇಷ್ಠ ಜಾಂಬವರೇ, ಮರೆಯಾಗುವುದು ಹೇಗೆ ಹೇಳಿ ನಿಮಗೆ? ನೆನಪಿದ್ದರೆ ನಾನು ಬರುವಾಗಲೇ ನಾನ್ಯಾರು ಎನ್ನುವುದನ್ನು ನೀವು ಗುರುತಿಸುವುದಕ್ಕೆ ಸಾಧ್ಯ ಇದೆ. ಹಾಗಾದರೆ ನಾನು ಆಡಿದಂತಹ ಮಾತನ್ನು ಕೃತಿಯಾಗಿಸುವುದಕ್ಕಾಗಿ ಇದೆಲ್ಲ ಹೆಣೆದವನು ನಾನು. ಹಿಂದೆ ಆಡಿದ್ದೆ. ಅಂದೊಂದು ದಿವಸ ರಾಮಸೇತುವನ್ನು ಮಾಡುವುದರ ಮೂಲಕ ರಾಮನಿಗೂ ನನಗೂ ಯುದ್ಧವಾದಂತಹ ರಾವಣನಿಗೂ ಯುದ್ಧವಾದ ಸಂದರ್ಭದಲ್ಲಿ ನೀವು ಆಡಿದ್ದುಂಟು. ಹೇಗೆ ಯುದ್ಧದ ಬಗೆಯನ್ನು ಹಾಗೆ ಕೇಳಿದ್ರೆ ಅದೆಂತದು ಯುದ್ಧ ಸ್ವಾಮಿ, ಹೋರಾಡುವುದಿದ್ರೆ ನಿಮ್ಮಂತವರೊಡನೆ ಹೋರಾಡಬೇಕು ಎನ್ನುವ ಹಾಗೆ. ಕ್ಷಮಿಸ್ಬೇಕು, ನಾನು ಅವತ್ತು ಹಾಸ್ಯಕ್ಕಾಡಿದ್ದಷ್ಟೇ. ನೀವು ಹಾಸ್ಯ ಮಾಡುವವರ? ಇಲ್ಲ, ನಿಮಗೆ ಯುದ್ಧ ಮಾಡಿ ಸಿಟ್ಟಿನಿಂದ ಇರುವಂತಹ ಸಮಯದಲ್ಲಿ ಒಂದು ಮಾತು ವಿನೋದಕ್ಕಾಡಿದರೂ ಕೂಡ ನಿಮ್ಮ ಅಂತರಂಗದಿಂದಲೇ ಬಂದ ವಾಕ್ಯವದು. ಅಂತರಂಗದ ಮಾತುಗಳನ್ನು ಮನ್ನಿಸಬೇಕಾದದ್ದು ಭಗವಂತನಾದಂತಹ ನನಗೆ ಕೃತಿ. ಆದ್ದರಿಂದಲೇ ಅದನ್ನು ಎಸಗಿದ್ದೇನೆ. ಒಂದು ಮತ್ತೊಂದು, ಸರಯೂ ನದಿಯಲ್ಲಿ ಗೋಪ್ರತಾರ ಘಟ್ಟದಲ್ಲಿ ನಾನು ನಿರ್ಯಾಣವನ್ನು ಹೊಂದುವ ಕಾಲದಲ್ಲಿ ನೀವು ಹನುಮಂತ ದ್ವಿವಿಧಾದಿಗಳು ಕೇಳಿದ್ರು ಮುಂದೆ ದರ್ಶನದ ಸೌಭಾಗ್ಯ ಯಾವಾಗ ಎನ್ನುವ ಹಾಗೆ ಯುಗ ಯುಗಗಳಲ್ಲಿಯೂ ನಾನು ಅವತರಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡುತ್ತೇನೆ ಎನ್ನುವ ಹಾಗೆ ಆಡಿದವನು ನಾನೇ ಅಲ್ಲವೇ? ಅಂದುಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿಯೇ ನಾನು ಇಂದು ಬಂದಿದ್ದೇನೆ. ಸುಮ್ಮನೆ ಬಂದದ್ದಲ್ಲ, ಇದರೊಂದಿಗೆ ಇನ್ನೊಂದು ಮಾತು ನಡೆಸುವುದಕ್ಕಾಗಿಯೇ ಬಂದದ್ದು. ನಾನು ಆಗನೇ ಅಂದೆನಲ್ಲ, ಕೃಷ್ಣಾವತಾರಿಯಾಗಿ ನಾನೀಗ ಭೂಮಿಯಲ್ಲಿ ಇಳಿದವನು. ಕೃಷ್ಣನಾದಂತಹ ನನಗೆ ಆ ಪ್ರಸೇನನ್ನು ಕೊಂದು ಮಣಿಯಪರಿಸಿದ್ದೇನೆ ಎನ್ನುವ ಅಪವಾದವೂ ಬಂದಿದೆ. ಹೌದು, ಕಾರಣ ಏನು? ಚೌತಿಯ ದಿನದಂದು ಚಂದ್ರನ ನೋಡಿದ ದಿಶೆಯಿಂದಲಾಗಿ ಆ ಅಪವಾದ ನಿವಾರಣೆ ಆಗಬೇಕು ಅಂತ ಆದ್ರೆ ಆ ಮಣಿಯನ್ನು ನೀವು ಕೊಡಬೇಕಲ್ಲ. ದೇವ, ನೀವು ಬರೇ ದೇವರಲ್ಲ, ಆದಿ ದೇವರ ದೇವ. ಆದಿ ದೇವರ ದೇವ ನಿನ್ನೊಡನೆ ಮುಳಿದು ನಾ ಕಾದಿದವರ ಆದಗೆಲ್ಲಯ ಸುದೆಯ ಮೋದದಿಂದಿಯುವೆನು ಸ್ವೀಗರಿವುದು ಜಾಂಬವತಿ ಎಂಬಿವಳ ಸಾದರದಿ ಸ್ವೀಗರಿವುದು ನಾಡ್ದು ಮಾಡಿದಂತಹ ತಪ್ಪಿಗೆ ಸರಿಯಾದಂತಹ ಪ್ರಾಯಶ್ಚಿತ ಯಾವುದು ಎಂಬುದಾಗಿ ಯೋಚನೆ ಮಾಡಿದ್ರೆ ಉತ್ತರ ಸಿಕ್ಕಿತು. ಇವಳೇ ನನ್ನ ಮಗಳು ಜಾಂಬವತಿ. ಮಗಳು ಅಂದ್ರೆ ಆಹಾರವನ್ನು ಹುಡುಕುತ್ತಾ ಹೋಗುವಂತಹ ಸಮಯದಲ್ಲಿ ಸಿಕ್ಕಿದವಳು ಜಾಂಬವತಿ ಎನ್ನುವ ಹಾಗೆ ನಾಮವನ್ನು ಇರಿಸಿ ನನ್ನ ಗುಹೆಯಲ್ಲಿ ಸಾಕಿ ಸಲಹಿದೆ. ಮತ್ತೊಮ್ಮೆ ತಿರುಗಾಟಕ್ಕೆ ಹೋಗುವಾಗ ಸಿಕ್ಕಿದವ ಅವ ಪ್ರವೀರ ಎಂಬುದಾಗಿ, ಅವನನ್ನು ತಂದೆ ಸಾಕಿದೆ. ದೇವ್ರೆ, ಇನ್ನು ಸಾಕ್ಲಿಕ್ಕೆ ಆಗುವುದಿಲ್ಲ ನನಗೆ. ಯಾಕಂದ್ರೆ ಈ ವ್ಯಾಮೋಹ ಎಲ್ಲ ನನಗೆ ಆವರಿಸಿದ್ರೆ ಮತ್ತೆ ನಿನ್ನ ಮೇಲಿರುವಂತಹ ಭಕ್ತಿ ಕಡಿಮೆಯಾಗ್ತದೆ. ಅದಕ್ಕಾಗಿ ನಾನು ಮಾಡಿದಂತಹ ತಪ್ಪಿಗೆ ಸರಿಯಾದಂತಹ ಪ್ರಾಯಶ್ಚಿತ ಯಾವುದು ಎಂಬುದಾಗಿ ಯೋಚನೆ ಮಾಡಿದ್ದೇನೆ. ಈ ಮಣಿಯೊಂದಿಗೆ ಕನ್ಯಾಮಣಿಯನ್ನು ನಿನಗೆ ಕೊಡುತ್ತೇನೆ, ನೀನೇ ಪತಿಯಾಗಬೇಕು ಎನ್ನುವುದೇ ಆಯ್ತು. ಜಾಂಬವರ ಏಕವತ್ತಿ ವ್ರತಸ್ಥನಾದಂತಹ ರಾಮನ ಯೋಗ್ಯತೆ ಏನು, ವಿಸ್ತಾರ ಏನು ಎನ್ನುವುದು ಗೊತ್ತಿದೆ ನಿಮಗೆ. ಆದ್ರಿಂದ ಈ ರೂಪದಲ್ಲಿ ಆಗುವುದಿಲ್ಲ. ಈಗ ರಾಮನ ವೇಷ ಮಾಡಿದ್ರು ವೇಷ ಅಲ್ಲ ಇದು. ಅಲ್ಲ ಅಲ್ಲ, ಈಗ ಮುಗಿಯಿತಲ್ವಾ? ಹೌದು. ನನ್ನೊಮ್ಮೆ ಕಾಣಲಿಕ್ಕೆ ವೇಷ. ಹೌದು. ಆದ್ರೂ ನೀವು ಏಕವತ್ತಿ. ಹಾಗೆಂದು ನಾನು ಎಲ್ಲಿಂದಲೋ ಬಂದದ್ದಲ್ಲ, ನಿಮ್ಮ ಅಂತರಂಗದಿಂದಲೇ ಹೊರ ಬಂದ. ಹಾಗಾದ್ರೆ ರಾಮನಾಗಿ ನಿಮ್ಮ ಅಂತರಂಗದೊಳಗೆ ಹೋಗುತ್ತೇನೆ, ಕೃಷ್ಣನಾಗಿ ಈಗ
ಈಗ ಗೊತ್ತಾಗ್ತದೆ ಅದೇ ರಾಮ ಕೃಷ್ಣ ಒಂದೇ ಅಂತ ಆವಾಗ ಗೊತ್ತೇ ಆಗ್ಲಿಲ್ಲ ಮಣಿ 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 ಮಣಿಯನ್ನು ಇದ್ದೆ ಕನ್ಯಾಮಣಿ ಸರಿ, ಸಂತೋಷ ಆಯ್ತು. ಅದೊಂದು ದಳುವ ಶಬ್ದ, ಅದು ಮಗು ಮಗು. ಪ್ರವೀಣ. ಆ ಅದು ಸರಿ 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 ಸರಿ, ಸಂತೋಷ ಆಯ್ತು. ಜಾಂಬವತಿ ಪರಿಣಯ ಆಯ್ತು ಈ ಮಣಿಯ ದೆಸೆಯಿಂದಲ್ಲ. ಸಂತೋಷ ಆಯ್ತು. ನಾನು ಆದಷ್ಟು ಬೇಗ ದ್ವಾರಕೆಗೆ ಸೇರಿ ರಾಮ